ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಟಿವಿಯ ನಮ್ಮ ಯಕ್ಷ ದಿಗ್ಗಜರು ಕಾರ್ಯಕ್ರಮಕ್ಕೆ ನಿಮ್ಮನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದು ನಾನು ಪರಿಚಯ ಮಾಡಲಿರುವುದು ಸಾಮಗ ಮನೆತನದ ಇನ್ನೋರ್ವ ಸುಪ್ರಸಿದ್ಧ ಕಲಾವಿದರಾದಂಥ ದಿವಂಗತ ಮಲ್ಪೆ ರಾಮದಾಸ ಸಾಮಗರು. ಸಾಮಗ ಮನೆತನದಿಂದ ಬಂದ ಇವರು ಯಕ್ಷಗಾನದ ಉಭಯ ತಿಟ್ಟುಗಳಲ್ಲಿ ಸಮರ್ಥ ಕಲಾವಿದರಾಗಿ ಮೆರೆದ ಶ್ರೀ ಮಲ್ಪೆ ರಾಮದಾಸ ಸಾಮಗ ನಮ್ಮ ಈ ವಾರದ ಯಕ್ಷ ದಿಗ್ಗಜ. ಮಲ್ಪೆ ರಾಮದಾಸ ಸಾಮಗರು ಯಕ್ಷರಂಗದಲ್ಲಿ ಒಂದು ಅದ್ವಿತೀಯ ಕಲಾವಿದರಾಗಿ ಮೆರೆದವರು. ಶೇಣಿ ಸಾಮಗ ಎಂಬ ಜೋಡಿ ಒಂದು ಹೆಸರು ಬರಲು ಮಲ್ಪೆ ರಾಮದಾಸ ಸಾಮಗರದ್ದು ಕಾಣಿಕೆ ತುಂಬ ಇದೆ. ಮಲ್ಪೆ ರಾಮದಾಸ ಸಾಮಗರು 20 ಜೂನ್ 1926ರಲ್ಲಿ ಜನಿಸಿದರು. ಇವರ ತಂದೆ ಲಕ್ಷ್ಮೀನಾರಾಯಣ ಸಾಮಗ ಹಾಗೂ ತಾಯಿ ಲಕ್ಷ್ಮೀದೇವಿ ಅಮ್ಮನವರು. ಇವರ ಸುಪುತ್ರರಾಗಿ ಇವರ ಜನನ ಮಲ್ಪೆಯಲ್ಲೇ ಆಯಿತು. ಇವರು ಮಲ್ಪೆ ಕ್ರಿಶ್ಚಿಯನ್ ಸ್ಕೂಲ್ನಲ್ಲಿ SLC ತನಕ ವ್ಯಾಸಂಗವನ್ನು ಮಾಡಿ ಮುಂದಕ್ಕೆ ಉಡುಪಿಯಲ್ಲಿ ಸಂಸ್ಕೃತ ಕಾಲೇಜಿಗೆ ಸೇರಿ ಸಂಸ್ಕೃತದ ಬಗ್ಗೆ ಆಳವಾದ ಅಭ್ಯಾಸವನ್ನು ಮಾಡಿ ಪಾರಂಗತರಾದರು. ಯಕ್ಷರಂಗದಲ್ಲಿ ರಾಮದಾಸ ಸಾಮಗರ ಅರ್ಥಗಾರಿಕೆಗೆ ಒಂದು ವಿಶಿಷ್ಟವಾದ ಸ್ಥಾನವಿದೆ. ಯಾಕೆಂದರೆ ಯಾವುದೇ ಪಾತ್ರವನ್ನಾದರೂ ಭಾವನಾತ್ಮಕವಾಗಿ ಅತ್ಯಂತ ಸಮರ್ಥವಾಗಿ ಬಿಂಬಿಸುವಂಥ ಸಮರ್ಥ ಕಲಾವಿದ ಮಲ್ಪೆ ರಾಮದಾಸ ಸಾಮಗರು. ಇವರು ಮಾಡುತ್ತಿರುವಂಥ ಪಾತ್ರಗಳು ಯಾವುದೇ ಇರಲಿ ಅದರಲ್ಲಿ ಒಂದು ಹೊಸತನ ಇರ್ತದೆ ಹಾಗೂ ಒಂದು ಅನ್ವೇಷಣೆಗೆ ಒಳಪಡುವಂಥ ವಿಷಯಗಳು ಪ್ರಸ್ತಾಪಿಸಲ್ಪಡ್ತದೆ. ರಾಮದಾಸ ಸಾಮಗರ ಅರ್ಥಗಾರಿಕೆ ಬಲು ಸೊಗಸು. ಇದರಲ್ಲಿ ನಾವು ಗಮನಿಸಬೇಕಾದುದು ಇವರು ವ್ಯಾಕರಣಕ್ಕೆ ಕೊಡುವಂತಹ ಒಂದು ಮಹತ್ವ. ವ್ಯಾಕರಣಬದ್ಧವಾಗಿ ಮಾತನಾಡಬೇಕಂತಾದರೆ ನಾವು ರಾಮದಾಸ ಸಾಮಗರ ಅರ್ಥ ಕೇಳಬೇಕು. ರಾಮದಾಸ ಸಾಮಗರ ಅರ್ಥಗಾರಿಕೆಯಲ್ಲಿ ಬಾರದ ವಿಷಯವಿಲ್ಲ. ಪುರಾಣಗಳಾಗಲಿ ಮಹಾಭಾರತ, ರಾಮಾಯಣ, ವೇದ, ಉಪನಿಷತ್ತು ಹಾಗೂ ಸಮಕಾಲೀನ ಸಾಹಿತ್ಯ, ದಾಸರ ಸಾಹಿತ್ಯ ಎಲ್ಲವೂ ಇವರ ಅರ್ಥಗಾರಿಕೆಯಲ್ಲಿ ಮೇಳೈಸಿ ಒಂದು ಅರ್ಥಗಾರಿಕೆಗೆ ಒಂದು ಹೊಸ ಮೆರುಗನ್ನೇ ನಾವು ರಾಮದಾಸ ಸಾಮಗರ ಶೈಲಿಯಲ್ಲಿ ಕಾಣಬಹುದು. ರಾಮದಾಸ ಸಾಮಗರ ಶೈಲಿಯನ್ನೇ ಕೆಲವರು ಅನುಕರಿಸಲು ಹೊರಟರೂ ಸಹ ರಾಮದಾಸ ಸಾಮಗರ ಸಂಪೂರ್ಣ ಶೈಲಿ ಯಾರಿಗೂ ಕರಗತವಾಗಲಿಲ್ಲ. ಇತ್ತೀಚೆಗೆ ನಿಧನರಾದಂಥ ದಿವಂಗತ ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟರು ರಾಮದಾಸ ಸಾಮಗರ ಶೈಲಿಯನ್ನು ಅನುಕರಿಸಲಿಲ್ಲ, ಅದು ಸ್ವಲ್ಪ ಅನುಸರಿಸಿ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕಂಡಿದ್ದಾರೆ. ಯಾಕೆಂದರೆ ವಿಶ್ವನಾಥ ಶೆಟ್ಟರ ಅರ್ಥಗಾರಿಕೆಯಲ್ಲಿ ರಾಮದಾಸ ಸಾಮಗರ ಅರ್ಥಗಾರಿಕೆ ಛಾಯೆ ಸ್ಪಷ್ಟವಾಗಿ ನಮಗೆ ಗೋಚರಿಸ್ತದೆ. ರಾಮದಾಸ ಸಾಮಗರು ಅವರ ಅರ್ಥಗಾರಿಕೆಯಲ್ಲಿ ಒಂದು ಪ್ರೇಕ್ಷಕರನ್ನೇ ಒಂದು ಇನ್ವಾಲ್ವ್ ಮಾಡುವಂಥ ಒಂದು ಅವರದ್ದು ಕ್ರಮ. ಯಾಕೆಂದರೆ ಅವರು ಅರ್ಥ ಹೇಳುವಾಗ ಕೆಲವು ಜಿಜ್ಞಾಸೆಯನ್ನು ವ್ಯಕ್ತಪಡಿಸುವುದು. ಇದನ್ನು ಮಾಡಬಹುದೋ ಮಾಡಬಾರದೋ, ಇದು ಸರಿಯೋ ಇದು ತಪ್ಪೋ, ಇವ ಅಣ್ಣನೋ ಇವ ಸೋದರನೋ, ಈ ರೀತಿಯಾದ ಕೆಲವು ಒಂದು ಶೈಲಿ ಅದೊಂದು. ಅದರಲ್ಲಿ ಒಳ್ಳೆಯ ವಿಚಾರವೂ ಅಡಗಿರ್ತಿತ್ತು ಹಾಗೂ ಒಂದು ಪ್ರೇಕ್ಷಕರಿಗೆ ಇದು ಮನವನ್ನು ರಂಜಿಸ್ತಿತ್ತು. ಹಿಂದಿನ ಕಾಲದಲ್ಲೆಲ್ಲ ಹೊಸ ಮೇಳ ಹೊರಡುವಾಗ ನಿಮ್ಮಲ್ಲಿ ಭಾಗವತರು ಯಾರು, ನಿಮ್ಮಲ್ಲಿ ಸ್ತ್ರೀ ವೇಷಧಾರಿಗಳು ಯಾರು, ನಿಮ್ಮಲ್ಲಿ ಬಣ್ಣದ ವೇಷಧಾರಿ ಯಾರು, ನಿಮ್ಮಲ್ಲಿ ಪುಂಡಿ ವೇಷಧಾರಿ ಯಾರು ಅಂತ ಕೇಳುವಂಥ ಕ್ರಮ ಇತ್ತು. ಹಾಗೆಯೇ ಇನ್ನೊಂದು ಕ್ರಮ ಇತ್ತು ಕೇಳುವಂಥದ್ದು, ನಿಮ್ಮಲ್ಲಿ ಸಾಮಗರು ಯಾರು ಅಂತೇಳಿ. ಅಂದರೆ ನಿಮ್ಮಲ್ಲಿ ಸಾಮಗರು ಯಾರು ಅಂತೇಳಿದ ಅರ್ಥ ಹೇಳಿದರೆ ನಿಮ್ಮಲ್ಲಿ ಮಾತುಗಾರರು ಯಾರು ಎಂಬುದು. ಅಂದರೆ ಮಾತುಗಾರರು ಎಂಬುದಕ್ಕೆ ಸಂವಾದಿ ಶಬ್ದ ಸಾಮಗರು. ಇದನ್ನು ಸೃಷ್ಟಿಸಿದ್ದು ರಾಮದಾಸ ಸಾಮಗರು. ಇವರ ನಿರರ್ಗಳವಾದಂಥ ಅರ್ಥ ಹಾಗೂ ಆ ಪಾತ್ರ ಪೋಷಣೆಗೆ ಬೇಕಾದಂಥ ಆಂಗಿಕ ಚಲನೆ ಮೊದಲಾದ ಇವರ ಒಂದು ಪ್ರಸ್ತುತಿಯಲ್ಲಿತ್ತು. ನಾಟ್ಯದ ಹತ್ರ ಅಷ್ಟು ಇವರು ಪ್ರಸಿದ್ಧರಲ್ಲದಿದ್ದರೂ ಆ ನಾಟ್ಯದ ಕೊರತೆಯನ್ನು ತಮ್ಮ ಅರ್ಥಗಾರಿಕೆಯಲ್ಲಿ ಹಾಗೂ ತಮ್ಮ ಭಾವನೆಯಲ್ಲಿ ಇವರು ತುಂಬಿಸಿಕೊಡ್ತಿದ್ದರು. ಯಾವುದೇ ಪಾತ್ರವನ್ನು ವಹಿಸಲಿ, ಒಂದು ನಳದ ಮೇಂತಿಯ ನಳ ಇರಲಿ, ಒಂದು ಅದ್ಭುತ ಆ ನಳ, ಒಂದು ನಳನಿಗೆ ಶನಿ ಪೀಡಿತನಾಗಿರೋ ಸಂದರ್ಭವನ್ನು ಅವರು ಚೆನ್ನಾಗಿ ರಂಗದಲ್ಲಿಯೇ ಪ್ರಸ್ತುತಪಡಿಸ್ತಿದ್ದರು. ಯಾಕೆಂದರೆ ನಾವು ಕೂದಲನ್ನು ಕೆರೆಯುವುದು ಅಥವಾ ಇಡೀ ದಿನ ಮೈಯನ್ನು ಪರಚುವುದು ಅಥವಾ ಕಾಲಿನ ಹಿಂಬದಿಯನ್ನು ತೊಳೆಯದೆ ಮುಂದಕ್ಕೆ ಮಾತ್ರ ನೀರು ಹಾಕುವುದು, ಇದೆಲ್ಲ ಶನಿಯ ಪ್ರವೇಶಕ್ಕೆ ಕಾರಣ ಎಂದು ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದೆ. ಇವರು ನಳ ಮಾಡುವಾಗ ಅದನ್ನು ಚೆನ್ನಾಗಿ ಬಿಂಬಿಸ್ತಿದ್ದರು. ಅವರ ಕೂದಲನ್ನು ಕೆದರುವುದು, ಮೈಯನ್ನು ಪರಚುವುದು ಮುಂತಾದ ಸನ್ನಿವೇಶ ಮಾಡುವಾಗಲೇ ಶನಿ ಪೀಡಿತ ನಳ ಎಂಬಂಥ ಭಾವನೆ ಪ್ರೇಕ್ಷಕರಿಗೆ ಮೂಡ್ತಿತ್ತು. ಹಾಗೆಯೇ ಸತ್ಯ ಹರಿಶ್ಚಂದ್ರನ ಪಾತ್ರ
ಹರಿಶ್ಚಂದ್ರನ ಪಾತ್ರ ಮಾಡುವಾಗ ಎಷ್ಟು ಅವರು ಒಂದು ತನ್ಮಯರಾಗ್ತಿದ್ರು ಅಂತ ಹೇಳಿದರೆ, ಅವರು ಸ್ವತಃ ಪರಾಕಾಯ ಪ್ರವೇಶ ಮಾಡಿ ಅವರೇ ಹರಿಶ್ಚಂದ್ರನಾಗಿ ಅಲ್ಲಿ ನಮಗೆ ಕಾಣ್ತಿದ್ರು. ಹೀಗೆ ಇವರು ಯಾವುದೇ ಪಾತ್ರವನ್ನು ಮಾಡಿದರೂ ಸಹ ಆ ಪಾತ್ರದಲ್ಲಿ ರಾಮದಾಸ್ ಸಾಮಗರ ಛಾಯೆ ನಮಗೆ ಸ್ಪಷ್ಟವಾಗಿ ಗೋಚರಿಸ್ತಿತ್ತು. ರಾಮದಾಸ್ ಸಾಮಗರು ನೋಡಲು ಸ್ಫುರದ್ರೂಪಿ, ಯಾವಾಗಲೂ ಕಚ್ಚೆ ಒಳಗೊಂಡಂಥ ಪಂಚೆ ಧರಿಸಿ ಮೇಲೆ ಕದ್ದರ್ ಶರ್ಟ್ ಹಾಗೂ ಹೆಗಲಲ್ಲಿ ಶಾಲು ಹಾಗೂ ಅವರು ನೀಳವಾದಂಥ ಕೇಶರಾಶಿಯನ್ನು ಕಟ್ಟುವಂಥ ಒಂದು ಜುಟ್ಟು, ಇದು ಅವರದ್ದು ಶೈಲಿ. ಸ್ಫುರದ್ರೂಪಿಯಾಗಿ ಯಾವಾಗಲೂ ನಗುಮೊಗದಿಂದಲೇ ಅರ್ಥವನ್ನು ಹೇಳುವುದು. ತಾಳಮದ್ದಳೆ ಇರಲಿ, ಯಕ್ಷಗಾನ ಪ್ರದರ್ಶನ ಇರಲಿ, ಅವರ ಮುಖದಲ್ಲಿ ಒಂದು ಆ ನಗು ಕಂಡಾಗ ಪ್ರೇಕ್ಷಕರಿಗೂ ಒಮ್ಮೆ ಅಲ್ಲಿ ರಸೋತ್ಪತ್ತಿ ಆಗ್ತಿತ್ತು. ಅಷ್ಟು ಒಂದು ಉತ್ತಮವಾದಂಥ ಪ್ರಸ್ತುತಿ ಅವರಲ್ಲಿ. ರಾಮದಾಸ್ ಸಾಮಗರಲ್ಲಿ ಒಂದು ಉತ್ತಮವಾದಂಥ ಗುಣ ಇತ್ತು. ಯಾಕೆಂದರೆ ಅವರು ತಮ್ಮ ಪಾತ್ರ ಮಾಡುವಾಗ ತಮ್ಮ ಎದುರಾಳಿ ಪಾತ್ರ ಯಾರು, ಆ ಎದುರಾಳಿ ಪಾತ್ರದವರಿಗೆ ಹೇಳಿಕೊಡ್ತಿದ್ರು. ನೋಡಿ, ಇಂಥ ಸನ್ನಿವೇಶದಲ್ಲಿ ಹೀಗೆ ಬರಬೇಕು, ನಾನು ಈ ಅರ್ಥ ಹೇಳುವಾಗ ನೀನು ಆ ರೀತಿ ಹೇಳಿದರೆ ಅದು ಇನ್ನಷ್ಟು ಪ್ರಸ್ತುತಿ ಒಳ್ಳೆಯದಾಗ್ತದೆ, ಇದೆಲ್ಲವನ್ನು ಹೇಳಿಕೊಡುವಂಥ ಗುಣ ರಾಮದಾಸ್ ಸಾಮಗರಲ್ಲಿತ್ತು. ಎಷ್ಟೇ ಕಿರಿಯ ಕಲಾವಿದರಾದರೂ ಅವರ ಕಲಾವಿದರಿಗೆ ಮರ್ಯಾದೆಯನ್ನು ಕೊಡ್ತಿದ್ದರು. ಒಮ್ಮೆ ಸತ್ಯ ಹರಿಶ್ಚಂದ್ರ ಯಕ್ಷಗಾನ ಪ್ರಸಂಗ, ಇವರು ರಾಮದಾಸ್ ಸಾಮಗರ ಹಿರಿಯ ವ್ಯಕ್ತಿಗಳು, ಬ್ರಾಹ್ಮಣರು. ಅದರಲ್ಲಿ ನಕ್ಷತ್ರಿಕ ಪಾತ್ರ ಮಾಡುವವ ಕಿರಿಯವ. ಅದರಲ್ಲಿ ನಕ್ಷತ್ರಿಕ ಪಾತ್ರ ಮಾಡುವವ ಹರಿಶ್ಚಂದ್ರನಿಗೆ ಒಡೆಯುವುದು, ಬಡಿಯುವುದು, ಬೈಯುವುದು ಎಲ್ಲ ಮಾಡಿದರೆ ಮಾತ್ರ ಅಲ್ಲಿ ಒಂದು ಪ್ರದರ್ಶನ ಒಟ್ಟಂದವಾಗಿ ಕಾಣುವುದು. ಆದರೆ ಅಂದು ಆ ಕಿರಿಯ ಪಾತ್ರಧಾರಿಗೆ ರಾಮದಾಸ್ ಸಾಮಗರಿಗೆ ತುಳಿಲಿಕ್ಕೆ, ಒಡೆಯಲಿಕ್ಕೆ, ಬೈಯಲಿಕ್ಕೆ ಮನಸ್ಸು ಬರಲಿಲ್ಲ. ಅವನು ಹರಿಶ್ಚಂದ್ರನಿಗೆ ಒಡೆಯುವುದನ್ನೇ ನಿಲ್ಲಿಸಿ ಸುಮ್ಮನೆ ಮಾತಿನಲ್ಲೇ ಮಾತ್ರ ಒಡೆಯದೆ ಅಂತ ಹೇಳಿದ. ಕೊನೆಗೆ ಅದು ಪ್ರಸಂಗ ಆದ ಮೇಲೆ ವೇದಿಕೆ ಹಿಂದೆ ಕರೆದು ಆ ಕಲಾವಿದನನ್ನು ಕರೆದು ರಾಮದಾಸ್ ಸಾಮಗರು ಹೇಳೋದು, ನೋಡಪ್ಪ, ನೀನು ನನಗೆ ಒಡೆಯಬೇಕು, ನೀನು ನನಗೆ ಒಡೆಯದಿದ್ದರೆ ನಾನು ಹೇಗೆ ಹರಿಶ್ಚಂದ್ರ ಮಾಡುವುದು ಹೇಳು, ನಾನು ಹೇಗೆ ಕೂಗುವುದು? ಅಲ್ಲ ಗುರುಗಳೇ, ನಿಮ್ಮಂಥ ಹಿರಿಯರಿಗೆ ನನಗೆ ಒಡೆಯಲಿಕ್ಕೆ ಮನಸ್ಸು ಬರಲಿಲ್ಲ, ನೀವು ಬ್ರಾಹ್ಮಣರು. ಅದೆಲ್ಲ ರಂಗಸ್ಥಳದಲ್ಲಿ ನೀನು ಬ್ರಾಹ್ಮಣ ನಕ್ಷತ್ರಿಕ, ನಾನು ಕ್ಷತ್ರಿಯ, ಅಲ್ಲಿ ಜಾತಿ ಪ್ರಶ್ನೆ ಇಲ್ಲ. ಅಲ್ಲಿ ರಂಗಸ್ಥಳದಲ್ಲಿ ನಾನು ಹರಿಶ್ಚಂದ್ರ, ನೀನು ನಕ್ಷತ್ರಿಕ, ಅಷ್ಟೇ ಬೇಕಾದ್ದು. ನಕ್ಷತ್ರಿಕ ಅಲ್ಲಿ ಒಡೆಯದಿದ್ದರೆ ಹರಿಶ್ಚಂದ್ರ ಅಲ್ಲಿ ಉತ್ತಮ ಆಗುವುದಿಲ್ಲ. ಆದ್ದರಿಂದ ಎಲ್ಲಿ ಒಡೆಯಬೇಕು ಅದನ್ನು ನೀನು ಮಾಡಲೇಬೇಕು. ಇದು ರಂಗಸ್ಥಳದಲ್ಲಿ ನೀನು ನಿಜವಾಗಿ ನನಗೆ ಒಡೆಯುವುದಲ್ಲ ಅಂತೇಳಿ ಅವನಿಗೆ ತಿಳಿ ಹೇಳಿ ನಂತರ ಅದನ್ನು ಉತ್ತಮವಾಗಿ ಅದನ್ನು ಬಿಂಬಿಸಿದ. ಹೀಗೆ ಸಹ ಕಲಾವಿದರೊಂದಿಗೆ ಒಳ್ಳೆಯ ಒಡನಾಟ ಹೊಂದಿದ್ದು ಅವರಿಗೆ ಗುರುಗಳ ರೀತಿಯಲ್ಲಿ ಅವರಿಗೆ ಬೋಧನೆಯನ್ನು ಮಾಡಿ ಅವರದ್ದು ತಪ್ಪಿದರೆ ಅದನ್ನು ಅಲ್ಲಿಯೇ ತಿದ್ದುಪಡಿ ಮಾಡುತ್ತಿರುವಂಥ ಒಂದು ವಿಶಾಲ ಹೃದಯ ರಾಮದಾಸ್ ಸಾಮಗರಲ್ಲಿತ್ತು. ಇವರ ಯಾವುದೇ ಪಾತ್ರವನ್ನು ನೋಡಿ ಅದರಲ್ಲಿ ನಾವು ಭಾವನಾತ್ಮಕತೆಯನ್ನು ಕಾಣ್ತೇವೆ. ಒಂದು ಶ್ರೀರಾಮಚಂದ್ರನ ಪಾತ್ರ ಮಾಡಿದರೆ ಏಕಪತ್ನಿ ವ್ರತಸ್ಥನಾದಂಥ ಶ್ರೀರಾಮಚಂದ್ರ ಹೇಗೆ ಮರ್ಯಾದಾ ಪುರುಷೋತ್ತಮ ಎಂದು ಕೊಂಡಾಡಲ್ಪಟ್ಟಂಥ ಶ್ರೀರಾಮಚಂದ್ರನ ವ್ಯಕ್ತಿತ್ವ ಹೇಗಿರಬೇಕು ಅದನ್ನು ಚೆನ್ನಾಗಿ ಪ್ರಸ್ತುತಪಡಿಸಿದ್ದರು. ಅದೇ ಶ್ರೀಕೃಷ್ಣನಾಗಿ ಶೃಂಗಾರ ಪ್ರಿಯರಾದಂಥ ಶ್ರೀಕೃಷ್ಣ ಹೇಗಿರಬೇಕು ಇದನ್ನು ಅವರು ಅಲ್ಲಿ ರಂಗಸ್ಥಳದಲ್ಲಿ ತೋರ್ಪಡಿಸ್ತಿದ್ದರು. ಒಮ್ಮೆ ಚಂದ್ರಾವಳಿ ವಿಲಾಸ ಪ್ರಸಂಗ, ರಾಮದಾಸ್ ಸಾಮಗರದ್ದು ಶ್ರೀಕೃಷ್ಣ, ಪುಂಡರೀಕಾಕ್ಷ ಉಪಾಧ್ಯಾಯರದ್ದು ಚಂದ್ರಾವಳಿ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ರಾಮದಾಸ್ ಸಾಮಗರಲ್ಲಿ ಇರುವಂತಹ ಒಂದು ಪ್ರತ್ಯುತ್ಪನ್ನ ಮತಿ, ಅಂದರೆ ಯಾವುದೇ ಒಂದು ಎದುರು ಕಲಾವಿದರ ಒಂದು ಸಂಭಾಷಣೆಗೆ ಇವರು ಪ್ರತಿಕ್ರಿಯಿಸುವ ಸ್ಪಂದನೆ ಹೇಗೆ ಅಂತೇಳಿ. ಹಾಗೆ ಮಾತನಾಡ್ತಿರುವಾಗ ಶ್ರೀಕೃಷ್ಣನಿಗೆ ಚಂದ್ರಾವಳಿ ಹೇಳಿದ್ಲು, ಅಂದರೆ ಪುಂಡರೀಕಾಕ್ಷ ಉಪಾಧ್ಯಾಯ ರಾಮದಾಸ್ ಸಾಮಗರಿಗೆ, ಇನ್ನೂ ಮೀಸೆ ಬರಲಿಲ್ಲ, ನಿನಗೆ ಪ್ರಣಯದ ಆಶೆಯೇ? ಆವಾಗ ಕೂಡಲೇ ರಾಮದಾಸ್ ಸಾಮಗರ ಉತ್ತರ ಬಂತು, ಮೀಸೆ ಬರದಿದ್ದರೇನು, ಪ್ರಣಯಕ್ಕೆ ಬೇಕಾಗುವುದು ಮೀಸೆ ಅಲ್ಲ, ಆಸೆ. ಅಂದರೆ ಇದನ್ನು ಪ್ರಾಸಬದ್ಧವಾಗಿ ಅವರದ್ದೇ ಶೈಲಿಯಲ್ಲಿ ಅವರು ಹೇಳುವುದು. ಆಗ ಅದು ಸಭಿಕರಿಗೆ ಅದು ನೇರವಾಗಿ ಮುಟ್ತದೆ. ಹಾಗೆಯೇ ಇಂತಹ ತುಂಬ ಉದಾಹರಣೆಗಳಿವೆ. ಶೇಣಿಯವರೊಟ್ಟಿಗೆ ಅವರು ಮುಖಾಮುಖಿ ಎಷ್ಟೋ ಆಗಿದೆ. ಶಂಕರನಾರಾಯಣ ಸಾಮಗರು ಯಕ್ಷಗಾನದಿಂದ ನಿವೃತ್ತರಾದ ಮೇಲೆ ಶೇಣಿಯವರಿಗೆ ಎದುರಾಳಿಯಾಗಿ, ಅಂದರೆ ಎದುರು ಪಾತ್ರಧಾರಿಯಾಗಿ, ಎದುರಾಳಿ ಅಂದರೆ ಬೇರೆ ಅರ್ಥವಲ್ಲ, ಎದುರು ಪಾತ್ರಧಾರಿಯಾಗಿ ಬಂದವರು ರಾಮದಾಸ್ ಸಾಮಗರು. ರಾಮದಾಸ್ ಸಾಮಗರು ಹಾಗೂ ಶೇಣಿಯವರದು ಎಷ್ಟೋ ತಾಳಮದಲ್ಲಿ ಅರ್ಥ ನಾನು ಕೇಳಿದ್ದೇನೆ. ಎಲ್ಲವೂ ಅತ್ಯುತ್ತಮ ರೀತಿಯಲ್ಲಿ ಮೂಡಿಬಂದಿದೆ. ಶೇಣಿಯವರು ಸಾಮಾನ್ಯವಾಗಿ ಕಾಳಪಾತ್ರ ಮಾಡಿದರೆ ರಾಮದಾಸ್ ಸಾಮಗರು ಸಾತ್ವಿಕ ಪಾತ್ರದಲ್ಲಿ ಮಿಂಚುವುದು. ಹೀಗೆ ಇವರಿಬ್ಬರದ್ದು ಎಷ್ಟೋ ಪಾತ್ರಗಳು ಆ ಕಾಲದಲ್ಲಿ ಒಂದು ಯಕ್ಷರಸಿಗರ ಮನವನ್ನು ತಣಿಸಿದೆ. ರಾಮದಾಸ್ ಸಾಮಗರು ನನ್ನೊಟ್ಟಿಗೆ ಅತ್ಯಂತ ಆತ್ಮೀಯ ಒಡನಾಟ ಹೊಂದಿದ್ದವರು. ನಾನು ರಾಮದಾಸ್ ಸಾಮಗರ 100 ಪಾತ್ರವನ್ನು ನೋಡಿದ್ದೇನೆ. ಒಂದು 10-25 ಪಾತ್ರ ನಮ್ಮದು ತಾಳಮದ್ದಲೆ ಕೂಟಗಳಲ್ಲಿ ಅವರಿಗೆ
ಅವರು ನಮ್ಮ ಕೂಟಗಳಲ್ಲಿ ಭಾಗವಹಿಸಿದ್ದಾರೆ. ಆ ಮೂಲಕ ನನಗೆ ಅವರಲ್ಲಿ ಆತ್ಮೀಯತೆ ಹೆಚ್ಚು ಹೆಚ್ಚು ಬೆಳೆದಿದೆ. ಅವರು ನನ್ನಲ್ಲಿ ಮಾತನಾಡುವಾಗ ನಮ್ಮದೇ ಭಾಷೆಯಲ್ಲಿ ಮಾತನಾಡ್ತಿದ್ರು. ಅಂದರೆ ಕೊಂಕಣಿ ಭಾಷೆ ಅವರಿಗೆ ಅಷ್ಟು ಚಿರಪರಿಚಿತ. ಒಂದು ಕೊಂಕಣಿ ತಾಳಮದ್ದಳೆ ಆಗುವುದಾದರೆ ಅವರು ಅದರಲ್ಲಿ ಪಾತ್ರವನ್ನು ನಿರ್ವಹಿಸಬಹುದು. ಅಷ್ಟರ ಮಟ್ಟಿಗೆ ಅವರು ಒಂದು ಕೊಂಕಣಿ ಭಾಷೆಯಲ್ಲಿ ಅವರಿಗೆ ಪ್ರಭುತ್ವ ಇತ್ತು. ಇಷ್ಟು ಮಾತ್ರವಲ್ಲ, ತುಳು ಭಾಷೆಯಲ್ಲೂ ಸಹ ಹಾಗೆ. ತುಳು ಭಾಷೆಯಲ್ಲಿ ಅವರನ್ನು ಪಾತ್ರ ವಹಿಸಿದರೆ ಶುದ್ಧವಾದ ತುಳು, ಬಹುಶಃ ಶುದ್ಧವಾದ ತುಳು ಎಂಬುದನ್ನು ರಂಗದಲ್ಲಿ ಪ್ರಯೋಗಪಡಿಸಿದ್ದು ರಾಮದಾಸಾಮಗರು. ಹಾಗೆ ಇವರಿಗೆ ಜೋಡಿಯಾಗಿ ಮಿಂಚಿದಂಥ ಕೋಳಿಯೂರು ರಾಮಚಂದ್ರರಾವ್ ಹಾಗೂ ಮಿಜಾರಣ್ಣಪ್ಪ, ಈ ಮೂವರ ಜೋಡಿ ಆ ಕಾಲದಲ್ಲಿ ಕರ್ನಾಟಕ ಮೇಳದಲ್ಲಿ ತುಳು ಪ್ರಸಂಗಗಳು ವಿಜೃಂಭಿಸಲು ಪ್ರಧಾನ ಕಾರಣವಾದದ್ದು. ತುಳು ಭಾಷೆಯಲ್ಲಿ ಒಳ್ಳೆ ಹಿಡಿತ ಇದ್ದಂಥ ಕಾರಣ ತುಳು ಹರಿಕೀರ್ತನೆಗಳು ಕರಾವಳಿ ಭಾಗದಲ್ಲಿ ಬಹಳ ಜನಪ್ರಿಯಗೊಂಡಿದ್ದವು. ಅಷ್ಟರ ಮಟ್ಟಿಗೆ ಹರಿಕೀರ್ತನಕಾರನಾಗಿ ಇದ್ದವರು. ಶಂಕರನಾರಾಯಣ ಸ್ವಾಮಿಗಳು ಬಹಳ ಡಿಮಾಂಡಿನವರೊಳಗಾಗಿ ಒಪ್ಪಿಕೊಂಡ ಕಾರ್ಯಕ್ರಮಕ್ಕೆ ಬರಲಾಗದೇ ಇದ್ದಂಥ ಹೊತ್ತಿನಲ್ಲಿ ಆಕಸ್ಮಿಕವಾಗಿ ನಮ್ಮ ಅಪ್ಪ ಯಕ್ಷಗಾನ ರಂಗಕ್ಕೆ ಇಳಿದವರು. ಅಲ್ಲಿಯೂ ಹಾಗೆ ಹರಿಕಥೆಯ ಪರಿಪೂರ್ಣ ಬೆಂಬಲ ಇದ್ದದ್ರಿಂದ ಅವರು ಪಾತ್ರಗಳಲ್ಲಿ ಪರಕಾಯ ಪ್ರವೇಶ ಮಾಡಿದವರಂತೆ ನಟಿಸ್ತಾ ಇದ್ರು. ಅವರ ಇಳಿ ವಯಸ್ಸಿಗಾಗುವಾಗ ಅವರ ಈ ಸಾಮರ್ಥ್ಯ ಪೂರ್ಣ ಹ್ರಾಸವಾಗಿ ಹೋಯಿತು ಅಂತಲೇ ನನಗನ್ನಿಸ್ತದೆ. ಮತ್ತೆ ಕೇವಲ ವ್ಯಾಕರಣ ಪಂಡಿತನಾಗಿಯೇ ಪಾತ್ರಗಳನ್ನು ನಿರ್ವಹಿಸಿದರು. ಆಯ್ತಾ, ಅದು ಜನರಿಂದ ಅವರು ದೂರವಾಗಲಿಕ್ಕೆ ಕಾರಣವಾಯಿತು ಅಂತ ಹೇಳ್ತೇನೆ. ಆದರೂ ದೂರ ಆಗಲಿಲ್ಲ. ಅವರ ಹಳೆಯ ಪಾತ್ರಗಳನ್ನು ಮೆಲುಕು ಹಾಕುವ ಜನರು ಕೊಟ್ಟ ಕೊನೆಯ ತನಕ ಅವರನ್ನು ಗೌರವಿಸ್ತಾ ಬಂದಿದ್ದಾರೆ. ಹಾಗಾಗಿ ಆದರೆ ದೊಡ್ಡ ದುರಂತ ಅಂದರೆ 60ರ ನಂತರ ವೃತ್ತಿಮೇಳಗಳಲ್ಲಿ ಭಾಗವಹಿಸುವುದನ್ನು ಹಿಂದೆಗೆದುಕೊಂಡರೂ ಕಾರ್ಯಕ್ರಮ ಮಾಡಿಸುವವರು ಮೇಳದಲ್ಲದ ಬೇರೆ ಇತರ ಖಾಸಗಿ ಕಾರ್ಯಕ್ರಮಗಳಿಗೆಲ್ಲ ರಾಮದಾಸ್ ಸ್ವಾಮಿಗಳನ್ನು ಬಳಸಿಕೊಳ್ಳಲಾಗುತ್ತಿತ್ತು. ಅದು ಅವರಿಗೆ ಸಂತೃಪ್ತಿಯೂ ಹೌದು. ಎಲ್ಲಿಯಾದರೂ ಒಂದು ವಾರ ಮನೆಯಲ್ಲೇ ಉಳಿದಿರುವುದು ಹೇಳಿದರೆ ಅವರಿಗೆ ಏನೋ ಹಪ ಬಣ ಎಲ್ಲಿಯೂ ಕಾರ್ಯಕ್ರಮ ಕರೆಯಲಿಲ್ಲಲ್ಲ ಅನ್ನಿಸ್ತಿತ್ತೇವೆ ಏನೋ. ಹಾಗಂತ ಕಾರ್ಯಕ್ರಮ ಉಂಟು ಹೇಳಿದರೆ ಅವರಿಗೆ ಯಾವುದೇ ಇತರ ಬಾಧೆಗಳು ಉಂಟಾಗ್ತಿರಲಿಲ್ಲ. ತನಗೆ ಸೌಖ್ಯ ಇಲ್ಲ, ಮತ್ತೊಂದು ಯಾವುದು ನೆನಪಿಗೆ ಬರ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ಕಾರ್ಯಕ್ರಮಗಳಲ್ಲಿ ತನ್ಮಯತೆಯನ್ನು ತಳೆದವರು. ತುಳು ಪ್ರಸಂಗವು ಯಕ್ಷಗಾನ ರಂಗಕ್ಕೆ ಬಂದಾಗ ಒಮ್ಮೆಲೆ ಬದಲಾವಣೆ, ಆ ಬದಲಾವಣೆ ಬರುವಾಗ ಅದನ್ನು ಹೇಗೆ ಸರಿಯಾಗಿ ಉಪಯೋಗಿಸಬೇಕು, ಅದಕ್ಕೆ ನಮಗೆ ಸ್ವಲ್ಪ ವಿವೇಚನೆ ಬೇಕಾಗ್ತದೆ. ಅಂತಹ ವಿವೇಚನೆಯನ್ನು ತೋರ್ಪಡಿಸಿದರೆ ಈ ರಾಮದಾಸಾಮಗ, ಕೋಳಿಯೂರು ಹಾಗೂ ಮಿಜಾರಣ್ಣಪ್ಪರವರು ಅತ್ಯಂತ ಶುದ್ಧವಾದ ತುಳುವನ್ನು ರಂಗದಲ್ಲಿ ಅವರು ಆಡುತ್ತಿದ್ದರು. ಉದಾಹರಣೆಗೆ ಬರುವಂಥ ಯಾವುದೇ ಒಂದು ಶಬ್ದ, ಈಗ ಸ್ವಾಗತಿಸ್ತೇನೆ, ಇದನ್ನು ತುಳುವಿನಲ್ಲಿ ಹೇಗೆ ಹೇಳ್ಬೋದು, ಎತ್ಕೊನುವೆ, ಇಂಥದ್ದೆಲ್ಲ ಶೈಲಿ ಬಂದದ್ದು ಈ ರಾಮದಾಸಾಮಗ, ಕೋಳಿಯೂರು, ಮಿಜಾರಣ್ಣಪ್ಪರ ಒಂದು ಯಕ್ಷಗಾನ, ತುಳು ಯಕ್ಷಗಾನ ಬಂದ ಮೇಲೆ. ಹಾಗೆಯೇ ಒಂದು ಲಿಂಬೆ ಹುಳಿ ಅಂತ ನಾವು ಹೇಳ್ತೇವೆ. ಆ ಲಿಂಬೆ ಹುಳಿಗೆ ತುಳುವಿನಲ್ಲಿ ಹೇಗೆ ಹೇಳೋದು, ಅದನ್ನು ರಾಮದಾಸಾಮಗರು ಹೇಳ್ತಿದ್ರು. ನಾರಂಗಾಯಿ ಫಲ ಅಂದರೆ ತುಳುವಿನಲ್ಲಿ ಅದಕ್ಕೆ ಸರಿಯಾದ ಶಬ್ದವನ್ನು ತಂದರೆ ಮಾತ್ರ ಅದು ಶುದ್ಧ ತುಳು ಅಂತ ಅರ್ಥ ಆಗ್ತದೆ. ಹಾಗೆಯೇ ಈ ಯಕ್ಷಗಾನದಲ್ಲಿ ಶುದ್ಧ ತುಳುವನ್ನು ತಂದವರು ರಾಮದಾಸಾಮಗರು. ಪೌರಾಣಿಕ ಪಾತ್ರಗಳಲ್ಲಿ ಎಷ್ಟು ಸಿದ್ಧಿಯನ್ನು ಗಳಿಸಿದ್ದಾರೋ ತುಳು ಪ್ರಸಂಗಗಳ ಪಾತ್ರಗಳಲ್ಲೂ ಅಷ್ಟೇ ಸಿದ್ಧಿಯನ್ನು ಗಳಿಸಿದ್ದಾರೆ. ಒಂದು ಕೋಟಿ ಜನ್ಯದಲ್ಲಿ ಬರುವಂಥ ಮಲ್ಲಯ್ಯ ಬುದ್ಧಿವಂತ ಇವರದೊಂದು ಮಾಸ್ಟರ್ ಪೀಸ್ಗಳಲ್ಲೊಂದು. ಮಲ್ಲಯ್ಯ ಬುದ್ಧಿವಂತನಾಗಿ ಒಬ್ಬ ಮಂತ್ರಿಯ ದುಷ್ಟತನವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬಿಂಬಿಸಿದ್ದಾರೆ. ಹಾಗೆಯೇ ಕಾಂತು ಪೂಂಜ, ಹಾಗೇ ತುಳುನಾಡ ಸೀರಿಯಲ್ ಬರುವಂಥ ಅರಸ, ಹೀಗೆ ಎಲ್ಲ ಪಾತ್ರಗಳು ಅವರಿಂದ ಒಂದು ಮೇಲ್ಮೇಲು ಸಾಧಿಸಿವೆ. ಅಷ್ಟು ಮಾತ್ರವಲ್ಲ, ಕಾಲ್ಪನಿಕ ಪ್ರಸಂಗಗಳು ನಂತರ ತುಳು ಪ್ರಸಂಗಗಳಲ್ಲಿ ಬರಲಾರಂಭಿಸಿದವು. ಕಾಡಮಲ್ಲಿಗೆ ಅಂಥ ಪ್ರಸಂಗಗಳೆಲ್ಲ, ಇದರಲ್ಲೆಲ್ಲ ಇವರು ಒಂದೊಂದು ಪಾತ್ರಕ್ಕೆ ತಮ್ಮದೇ ಆದಂಥ ಚಿತ್ರಣವನ್ನು ಕೊಟ್ಟು ಅದರಲ್ಲಿ ಮಾತುಗಾರಿಕೆಯನ್ನು ತುಂಬಿಸಿ ಶುದ್ಧ ತುಳು ಸಾಹಿತ್ಯದ ಸೊಗಡನ್ನು ಅದಕ್ಕೆ ಸೇರಿಸಿ ಎಲ್ಲ ಪ್ರೇಕ್ಷಕರನ್ನು ತನ್ನ ಅತ್ತ ಸೆಳೆಯುವಲ್ಲಿ ಅತ್ಯಂತ ಸಫಲರಾಗಿದ್ದಾರೆ. ಒಂದು ಕಾಲದಲ್ಲಿ ಶೇಣಿ ಸಾಮಗ ಎಂಬ ಒಂದು ಅರ್ಥ ಶೈಲಿಯೇ ಬರಲು ರಾಮದಾಸಾಮಗರು ಕಾರಣರು. ಯಾಕೆಂದರೆ ರಾಮದಾಸಾಮಗರು ಶೇಣಿಯವರ ಎದುರಾಳಿಯಾಗಿ ಎಷ್ಟೋ ಸಲ ಮಿಂಚಿ ಶೇಣಿಯವರ ಉತ್ತರಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟದ್ದು ಅದೆಷ್ಟೋ ಉಂಟು. ಅದೆಲ್ಲ ಘಟನೆಯನ್ನು ಹೇಳಲಿಕ್ಕೆ ಹೋದರೆ ಎಷ್ಟು ದಿವಸ ಬೇಕಾಗ್ಬೋದು. ಹಾಗೆಯೇ ರಾಮದಾಸಾಮಗರೊಂದಿಗೆ ನನಗೆ ತುಂಬ ಒಂದು ಒಡನಾಟ ಇದೆ. ರಾಮದಾಸಾಮಗರು ನಾನು ಮೆಚ್ಚುವಂಥ ಆತ್ಮೀಯ ಕಲಾವಿದರಲ್ಲಿ ಓರ್ವರು. ಇವರ ಯಾವುದೇ ಪಾತ್ರವನ್ನಾದರೂ ಇವರು ಪರಿಣಾಮಕಾರಿ ಬಿಂಬಿಸ್ತಾರೆ ಎಂಬುದೇ ನನಗೆ ಅವರ ಅರ್ಥಗಾರಿಕೆಗೆ ಆಕರ್ಷಣೆ ಬೆಳೆಸಲು ಕಾರಣವಾದದ್ದು. ಯಕ್ಷರಂಗದ ಭೀಷ್ಮರೆನಿಸಿದ್ದ ಶೇಣಿಯವರು ಸತ್ತ ಮೇಲೆ ಅವರ ನಿಧನ ನಂತರ ನಾವೊಂದು ನಮ್ಮ ಯಕ್ಷರಂಗ ಮೂಡುಬಿದ್ರೆ ಇದರ ವತಿಯಿಂದ
ಒಂದು ಸಂಸ್ಮರಣೆಯನ್ನು ಮಾಡಿದೆವು. ಆಗ ಸಂಸ್ಮರಣೆ ಮಾಡುವಾಗ ಸಂಸ್ಮರಣೆ ಭಾಷಣ ಮಾಡಲು ಯಾರು ಯೋಗ್ಯರು ಅಂತ ಆಲೋಚಿಸಿದಾಗ ನನಗೆ ಒಳೆದದ್ದು ರಾಮದಾಸ್ ಸಾಮಗರ ಹೆಸರು. ರಾಮದಾಸ್ ಸಾಮಗರು ಸಾಮಾನ್ಯವಾಗಿ ಅಭಿನಂದನಾ ಭಾಷಣ, ಸಂಸ್ಮರಣಾ ಭಾಷಣ ಇಂಥದ್ದೆಲ್ಲ ಮಾಡೋದರಲ್ಲಿ ಭಾರಿ ಹಿಂದೆ. ಆದರೂ ನಾನು ಅಳುಕಿ ಅವರಿಗೆ ಫೋನ್ನಲ್ಲಿ ವಿಷಯ ತಿಳಿಸಿದೆ. ಆಗ ಈಗಿನಂತೆ ಮೊಬೈಲ್ ಇಷ್ಟು ಪ್ರಚಲಿತದಲ್ಲಿ ಇಲ್ಲದಂಥ ಕಾಲ. ರಾಮದಾಸ್ ಸಾಮಗರಲ್ಲಿ ತಿಳಿಸಿದಾಗ ಅವರು ಸಂತೋಷದಿಂದ ಒಪ್ಪಿದರು. ಆಯಿತು ಕೊಡುವರೆ, ನಾನು ಅದೆಷ್ಟು ಗಂಟೆಗೆ, ಮಧ್ಯಾಹ್ನ 2 ಗಂಟೆಗೆ ನಾನು ಬೇಗ ಬರ್ತೇನೆ ಅಂತೇಳಿ. ಹಾಗೆ ಬೇಗ ಬಂದರು ಅವರು. 10:30 ಗಂಟೆಗೆ ರಾಮದಾಸ್ ಸಾಮಗರು, ಅವರ ಧರ್ಮಪತ್ನಿ ಹಾಗೂ ML ಸಾಮಗರ ಪತ್ನಿ ಪ್ರತಿಭಾ ಸಾಮಗ, ಅಂದರೆ ಇವರ ಸೊಸೆ, ಹಾಗೆ ಅವರ 2 ಮಿತ್ರರು ಹಾಗೂ ಒಬ್ಬ ಡ್ರೈವರ್, ಹೀಗೆ ಕಾರಿನ ಡ್ರೈವರ್, ಹೀಗೆ ಒಟ್ಟು 6 ಜನ ಬಂದರು. ಬಂದು 10:30 ಗಂಟೆಗೆ ನನ್ನ ಅಂಗಡಿಯಲ್ಲಿ ಹಾಜರು. ಕೊಡುವರೆ, ನಾವು ಬೇಗ ಬಂದಿದ್ದೇವೆ, ನಿಮಗೆ ಟೆನ್ಷನ್ ಬೇಡ ಅಂತೇಳಿ ಬೇಗ ಬಂದಿದ್ದೇವೆ ಅಂತೇಳಿ. ಮತ್ತು ರಾಮದಾಸ್ ಸಾಮಗರಿಗೆ ಅಷ್ಟರವರೆಗೆ ನಿಲ್ಲಲಿಕ್ಕೆ ವ್ಯವಸ್ಥೆ ಹತ್ತಿರದಲ್ಲಿ ಪಡಿವಾಳ ಹೋಟೆಲ್ ಇತ್ತು. ಅಲ್ಲಿ ಪಡಿವಾಳ ಹೋಟೆಲ್ನಲ್ಲಿ ಅವರಿಗೆ 6 ಜನರಿಗೆ ನಿಲ್ಲಲಿಕ್ಕೆ 2 ರೂಮನ್ನು ಮಾಡಿ ವ್ಯವಸ್ಥೆ ಮಾಡಿದೆವು. ಹಾಗೆ ಉಳಿದ ಕಲಾವಿದರಿಗೆಲ್ಲ ನಾವು ಊಟದ ವ್ಯವಸ್ಥೆಯನ್ನು ಸಮಾಜ ಮಂದಿರದಲ್ಲೇ ಮಾಡಿದ್ದೆವು, ಅಂದರೆ ಕಾರ್ಯಕ್ರಮ ಆಗೋದು ಅಲ್ಲೇ. ಆದರೆ ಇವರನ್ನು ಪುನಃ ಊಟಕ್ಕಾಗಿ ನಾವು ಅಲ್ಲಿ ಕರ್ಕೊಂಡು ಬರಲಿಕ್ಕೆ ಹೇಳೋದು ಸರಿಯಲ್ಲ ಅಂತ ಎಣಿಸಿ ನಾನು ಅವರಿಗೆ ಪಡಿವಾಳ ಹೋಟೆಲ್ನಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದೆ. ಹಾಗೆ ಬಂದ ಕೂಡಲೇ ಅವರಿಗೆ ಕಾಫಿ ವ್ಯವಸ್ಥೆ, ಜ್ಯೂಸು ಎಲ್ಲ ಆಗಿ ಅವರು ಖುಷಿಯಲ್ಲಿ ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದರು. 2:30 ಗಂಟೆ ಹೊತ್ತಿಗೆ ವೇದಿಕೆ ಸಭಾಂಗಣಕ್ಕೆ ಬಂದರು. ಹಾಗೆ ಅಲ್ಲಿ ಆವಾಗ ರಾಮದಾಸ್ ಸಾಮಗರು ಪ್ರಾಯದ ಸಂದರ್ಭ, ಅವರಿಗೆ ಕಾಲು ನೋವು. ಒಂದು 2:30 ಗಂಟೆಗೆ ಅವರು ವೇದಿಕೆಯಲ್ಲಿ ಕುಳಿತುಕೊಂಡವರು 4 ಗಂಟೆ ಅವರಿಗೆ ಸಂಸ್ಮರಣೆ ಸಭೆ ಆಯಿತು. ಆವಾಗ ಸಂಸ್ಮರಣ ಭಾಷಣ ಎಂಬ ನೆಲೆಯಲ್ಲಿ ವೇದಿಕೆಯಲ್ಲಿ ಕುಳಿತುಕೊಂಡವರು. ನಾವು ನಂತರ ಇಟ್ಟಂಥ ಪ್ರಸಂಗ ಗುರುದಕ್ಷಿಣೆ, ಅದರಲ್ಲಿ ಇವರದ್ದು ದ್ರೋಣಾಚಾರ್ಯನ ಪಾತ್ರ. ಆ ದ್ರೋಣಾಚಾರ್ಯ ಒಮ್ಮೆ ಕೂತ್ಕೊಂಡ್ರೆ 8 ಗಂಟೆಯವರೆಗೆ ಅಲುಗಾಡಲಿಕ್ಕಿಲ್ಲ. ಅಂದರೆ ಇವರು ಎಲ್ಲವನ್ನು ಕಟ್ಟಿ, ಹಸಿವೆ ಬಾಯಾರಿಕೆ ಎಲ್ಲವನ್ನೂ ಕಟ್ಟಿ 2:30 8 ಗಂಟೆಗೆ ವೇದಿಕೆಯಲ್ಲಿದ್ದರು, ಆ ಇಳಿ ಪ್ರಾಯದವರು ಸಹ. ಕೊನೆಗೆ 8 ಗಂಟೆ ಹೊತ್ತಿಗೆ ಅವರಿಗೆ ಒಂದು 10 ನಿಮಿಷದ ಗ್ಯಾಪ್ ಇರುವಾಗ ರಂಗಸ್ಥಳದಿಂದ ಇಳಿದು ಮತ್ತೆ ಶೌಚಕ್ಕೆ ಹೋಗಿ ಪುನಃ ಒಂದು ರಂಗಸ್ಥಳದಲ್ಲಿ ಕುಳಿತುಕೊಂಡರು. ಹೀಗೆ ಇಷ್ಟೆಲ್ಲ ಆದ ನಂತರ ಕೊನೆಗೆಲ್ಲ ಅತ್ಯಂತ ಒಂದು ಉತ್ತಮವಾಗಿ ಅವರು ಸಂಸ್ಮರಣ ಭಾಷಣ ಮಾಡಿದರು. ಹಾಗೆ ಉತ್ತಮವಾಗಿ ದ್ರೋಣಾಚಾರ್ಯ ಪಾತ್ರವನ್ನು ನಿರ್ವಹಿಸಿದರು. ಕೊನೆಗೆ ನಾನು ಅವರಿಗೆ ಸಂಭಾವನೆ ಕೊಡಲಿಕ್ಕೆ ಕವರ್ ಕೊಡುವಾಗ ಎಷ್ಟು ಹೇಳಿದರು, ಇವರು ಕವರ್ ತೆಗೆದುಕೊಳ್ಳಲಿಕ್ಕೆ ಒಪ್ಪುವುದೇ ಇಲ್ಲ. ಅವರಿಗೆ ಸಂಭಾವನೆ ಕೊಡಲಿಕ್ಕೆ ಕವರ್ ಕೊಡುವಾಗ ಎಷ್ಟು ಹೇಳಿದರು, ಇವರು ಕವರ್ ತೆಗೆದುಕೊಳ್ಳಲಿಕ್ಕೆ ಒಪ್ಪುವುದೇ ಇಲ್ಲ. ನನಗೆ ಕವರ್ ಬೇಡ ಅಂತೇಳಿ ಒಂದೇ ಅವರದು, ಗುರುಗಳೇ ಇಲ್ಲ ನೀವು ತಗೊಳ್ಬೇಕು, ಇಲ್ಲ ಕೊಡುವರೆ ನಾನು ಕವರ್ ಬೇಡ, ಯಾಕೆಂದರೆ ನೀವು ಕರೆದದ್ದು ನನಗೆ ಒಬ್ಬನನ್ನು. ಆದರೆ ನೀವು 6 ಜನ ನಾವು ಬಂದಿದ್ದೇವೆ, 6 ಜನರಿಗೆ ನೀವು ರೂಮ್ ವ್ಯವಸ್ಥೆ ಮಾಡಿದ್ದೀರಿ, ಊಟೋಪಚಾರದ ವ್ಯವಸ್ಥೆ ಮಾಡಿದ್ದೀರಿ, ಜ್ಯೂಸ್ ಮಾಡಿ ಕೊಟ್ಟಿದ್ದೀರಿ, ಈ ಬೇಡ, ನಿಮ್ಮ ಆತಿಥ್ಯವೇ ನನಗೆ ದೊಡ್ಡದು ಋಣ ಆಗಿದೆ, ನಾನು ಸಂಭಾವನೆ ಬೇಡ ಅಂತೇಳಿ. ಕೊನೆಗೆ ನಾನು ಎಷ್ಟೆಷ್ಟೋ ಒತ್ತಾಯ ಮಾಡಿ ಇಲ್ಲ ಗುರುಗಳೇ, ಇವತ್ತು ನಮ್ಮದು ಗುರುದಕ್ಷಿಣೆ ಎಂಬಂಥ ಪ್ರಸಂಗವನ್ನು ಇಟ್ಟಾಗ ನೀವು ಇದನ್ನು ಗುರುದಕ್ಷಿಣೆ ಅಂತೇಳಿ ಸ್ವೀಕರಿಸಬೇಕು ಅಂತೇಳಿ ಹೇಳಿದಾಗ ಕೊನೆಗೆ ಪ್ರತಿಭಾ ಸಾಮಗರು, ಮಾವಯ್ಯ ಅವರಿಗೆ ಬೇಸರ ಆಗ್ತದೆ ನೀವು ತಗೊಳ್ಳದಿದ್ದರೆ ಅಂತ ಹೇಳಿದ ಮೇಲೆ ಅವರು ಸ್ವೀಕರಿಸಿದ್ದು. ಅಂದರೆ ನಾನು ಇದನ್ನು ಯಾಕೆ ಹೇಳ್ತೇನೆ ಅಂತೇಳಿದರೆ, ನಾನು ಸಾಮಗರ ಬಗ್ಗೆ ಈ ಮೊದಲ ಸಂಚಿಕೆಯಲ್ಲಿ ಹೇಳುವಾಗಲೇ ಹೇಳಿದ್ದೇನೆ, ಸಾಮಗರು ಅತ್ಯಂತ ಸ್ವಾಭಿಮಾನಿಗಳು, ತಮ್ಮ ಗೌರವಕ್ಕೆ ಧಕ್ಕೆ ಬಂದರೆ ಮಾತ್ರ ಸಹಿಸುವವರಲ್ಲ. ಹಾಗೆ ನಾವು ಅವರ ಗೌರವಕ್ಕೆ ಸರಿಯಾಗಿ ನಾವು ಹೊಂದಿಕೊಂಡು ಹೋದರೆ ಅವರು ಸಂಭಾವನೆಗೆ ಅವರು ಆಶಿಸುವವರೇ ಅಲ್ಲ. ಯಾಕೆಂದರೆ ಅವರು ಅರ್ಥಧಾರಿಗಳು ಅಂತ ಹೇಳಿದರೆ ಅರ್ಥಕ್ಕೆ ದಾರಿಗಳು ಹೊರತು ಅರ್ಥಧಾರಿ ಅಂತ ಹೇಳಿದರೆ ಹಣ ಎಂಬ ಅರ್ಥಕ್ಕೆ ಅಲ್ಲ, ಅದಕ್ಕೆ ಅವರು ಅದನ್ನು ಅಪೇಕ್ಷಿಸುವವರಲ್ಲ. ಅದನ್ನು ತಿಳಿದುಕೊಳ್ಳಿ ಈ ಉದಾಹರಣೆಯನ್ನು ಹೇಳುವುದು ನಾನು. ಮತ್ತು ಕೊನೆಗೆ ಪುನಃ ರೂಮಿಗೆ ಹೋದೆವು. ರೂಮಿಗೆ ಬಂದೆಲ್ಲ ಇವರೆಲ್ಲ ಹೊರಡೋ ಹೊತ್ತಿಗೆ ಅಲ್ಲಿ ಕೌಂಟರ್ನಲ್ಲಿ ಒಂದು ಸಿಹಿ ತಿಂಡಿಯ ಪ್ಯಾಕೆಟ್ ಇತ್ತು. ಅದನ್ನು ರಾಮದಾಸ್ ಸಾಮಗರು ತೆಗೆದು ನೋಡಿದರು. ಕೊಡುವರೆ ಇದೆಂಥದ್ದು ಗುರುಗಳೇ, ಇದು ಒಂದು ಕಟ್ಮಂಡಿಗೆ ಅಂತ ಹೇಳ್ತಾರೆ. ಕಟ್ಮಂಡಿಗೆ ಅಂದರೆ ಜೈನರ ಒಂದು ವಿಶಿಷ್ಟವಾದ ಒಂದು ಸಿಹಿ ತಿಂಡಿ, ಇದು ಬೇರೆ ಎಲ್ಲೂ ಸಿಗುವುದಿಲ್ಲ, ಇದು ಜೈನ ಕಾಶಿಯಾದ ಕಾರಣ ಮೂಡುಬಿದಿರೆಯಲ್ಲಿ ಮಾತ್ರ ಸಿಗುವುದು ಅಂತೇಳಿ ನಾನು ಒಂದು ಪ್ಯಾಕೆಟನ್ನು ತೆಗೆದುಕೊಟ್ಟು ಅವರಿಗೆ ರಾಮದಾಸ್ ಸಾಮಗರು ಇದನ್ನು ಹೇಗುಂಟು ನೋಡಿ ಗುರುಗಳೇ ಅಂತೇಳಿ ಕೊಟ್ಟೆ. ಅದನ್ನು ಮನೆಗೆ ಕೊಂಡು ಹೋದರು. ಇದಾಗಿ ಸಾಧಾರಣ ಒಂದು 20 ದಿವಸದಲ್ಲಿ ಆಳ್ವಾಸ್ ನುಡಿಸಿರಿಯ ಒಂದು ಕಾರ್ಯಕ್ರಮ. ಅದರಲ್ಲಿ ಯಕ್ಷಗಾನದ ಕಲಾವಿದ ಎಂಬ ನೆಲೆಯಲ್ಲಿ ಯಕ್ಷಗಾನದ ಸಾಧನೆಯನ್ನು ಗುರುತಿಸಿ ಆಳ್ವಾಸ್ ನುಡಿಸಿರಿಯಲ್ಲಿ ರಾಮದಾಸ್ ಸಾಮಗರಿಗೆ ಸನ್ಮಾನ. ಹಾಗಾಗಿ ಸನ್ಮಾನಕ್ಕಾಗಿ ಅವರು ಬಂದವರು. ಸನ್ಮಾನ 3 ಗಂಟೆಗೆ, ಇವರು 11 ಗಂಟೆ ಹೊತ್ತಿಗೆ ನನ್ನ ಅಂಗಡಿಗೆ ಬಂದರು. ಬರುವಾಗ ಅವರೊಂದಿಗೆ ಅವರ ಮೊಮ್ಮಗ ಡಾಕ್ಟರ್ ಪ್ರದೀಪ್ ಸಾಮಗರು ಇದ್ದಾರೆ. ಇಬ್ಬರು ಬಂದು ಹೀಗೆ ಕುಶಲೋಪಚಾರಾಗಿ ಕಾಫಿ ಎಲ್ಲ ಕುಡಿದಾದ ಮೇಲೆ ರಾಮದಾಸ್ ಸಾಮಗರು ಒಂದು ಹೇಳಿದರು, ಕೊಡುವರೆ ನೀವು ಆ ಸಲ ಕೊಟ್ಟಂಥ ಸ್ವೀಟಿನ ಹೆಸರು ಎಂಥದ್ದು? ಅದು ಕಟ್ಮಂಡಿಗೆ ಗುರುಗಳೇ,
ಇದೆಲ್ಲ ನಮ್ಮ ಭಾಷೆಯಲ್ಲಿ ಆಗುವಂಥ ಸಂಭಾಷಣೆ. ಯಾಕೆಂದರೆ ಅವರು ನನ್ನಲ್ಲಿ ನಮ್ಮ ಭಾಷೆಯಲ್ಲೇ ಮಾತಾಡೋದು, ಕೊಂಕಣಿಯಲ್ಲೇ. ಅದು ಕಟ್ಟುಮಂಡಿಗೆ ಅಂತ ಹೇಳ್ತಾರೆ. ನನಗೆ ಕಟ್ಟುಮಂಡಿಗೆ 2 ಬೇಕು. ಅವರದೇ ಶೈಲಿಯಲ್ಲಿ ಹೇಳಿದರು, ನನಗೆ ಇವತ್ತು 2 ಬೇಕು. ಆದರೆ ಒಂದು ಕಂಡೀಷನ್ ಅಂತ ಹೇಳಿದರೆ ಅದರ ಹಣ ತಗೊಳ್ಬೇಕು. ಹಣ ತಗೊಳ್ಳದಿದ್ದರೆ ಕಟ್ಟುಮಂಡಿಗೆ ಬೇಡ. ಇಲ್ಲ ಗುರುಗಳೇ, ನಾನು ತರಿಸ್ತೇನೆ ಅಂತ ಹೇಳಿದೆ. ನಮ್ಮ ಕೆಲಸದವರನ್ನು ಕರೆದು 2 ಪ್ಯಾಕೆಟ್ ಕಟ್ಮಂಡಿಗೆ ತರಲು ಹೇಳಿದೆ. ಕಟ್ಮಂಡಿಗೆ 2 ಪ್ಯಾಕೆಟ್ ಕಟ್ಮಂಡಿಗೆ ಬಂದಾಗ ಅವರು 500 ನೋಟು ತೆಗೆದು ಇದರದೆಷ್ಟು ಅಂತೇಳಿ. ನಾನು ಎಷ್ಟು ಬೇಡ ಅಂತ ಹೇಳಿದ್ರೆ ಅವರು ಒಪ್ಪಲೇ ಇಲ್ಲ. ನೀನು ಹಣ ತಗೊಳ್ದಿದ್ರೆ ನನಗೆ ಕಟ್ಮಂಡಿಗೆ ಬೇಡ ಅಂತೇಳಿ. ಮತ್ತು ಕೊನೆಗೆ ಏನೋ ಆಗಿ ಮತ್ತು ಕೊನೆಗೆ ಒಲ್ಲದ ಮನಸ್ಸಿನಿಂದ ಅದನ್ನು ಪಡೆದುಕೊಂಡು ನಂತರ ನುಡಿಸಿರಿ ಅವರ ಸನ್ಮಾನಕ್ಕೆ ಹೋದೆ. ಅಲ್ಲಿ ನುಡಿಸಿರಿಯಲ್ಲಿ ಸಹ ಈ ವಿಷಯವನ್ನು ಅವರು ಹೇಳಿದರು, ಕಟ್ಮಂಡಿಗೆ ವಿಷಯ. ನನಗೆ ಮೂಡುಬಿದಿರೆ ಒಂದು ಸ್ವೀಟ್ ನನಗೆ ಅತ್ಯಂತ ಮೆಚ್ಚುಗೆ ಆಯಿತು. ಅದನ್ನು ನಾನು ಇವತ್ತು ಪುನಃ 2 ಪ್ಯಾಕೆಟ್ ತರಿಸಿದೆ. ಹೀಗೆಲ್ಲ ಅಲ್ಲಿ ಸಹ ಅದನ್ನು ಪ್ರಸ್ತಾವಿಸಿದರು. ಹೀಗೆ ಅವರು ಯಾವುದನ್ನು ಅಪೇಕ್ಷಿಸುವವರು ಅಲ್ಲದಿದ್ದರೂ ಸಹ ಅವರು ಅಭಿಮಾನಿಗಳ ಒಂದು ಒತ್ತಾಯಕ್ಕೆ ಯಾವಾಗಲೂ ಮಣಿತಿದ್ದರು. ಕೆಲವೊಮ್ಮೆ ಅವರಿಗೆ ಬೇಕಾದಂಥ ಪಾತ್ರ ಸಿಗದಿದ್ದರೂ ಸಹ ಅಭಿಮಾನಿಗಳಿಗೆ ಬೇಕಾಗಿ ಅವರು ಅದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಓದೋದೆಷ್ಟೋ ಉದಾಹರಣೆಗಳಿವೆ. ಅಂದರೆ ಕೆಲವರು ಕಲಾವಿದರು ಇರ್ತಾರೆ, ನಮಗೆ ಇಂಥ ಪಾತ್ರಗಳೇ ಬೇಕು, ಬೇರೆ ಪಾತ್ರಗಳಾದರೆ ನಾನು ಮಾಡೋದಿಲ್ಲ ಅಂತೇಳಿ. ಆದರೆ ರಾಮದಾಸ್ ಸಾಮಗರಲ್ಲಿ ಆ ಗುಣ ಇಲ್ಲ. ಅವರು ಯಾವುದೇ ಒಂದು ಪದ್ಯದ ಅರ್ಥ ಕೊಟ್ಟರು ಅವರು ಅದನ್ನು ಚೆನ್ನಾಗಿ ಸಮರ್ಪಕವಾಗಿ ನಿರ್ವಹಿಸ್ತಿದ್ರು. ಒಮ್ಮೆ ನಮ್ಮ ತಾಳಮದ್ದಳೆಗೆ ರಾಮದಾಸ್ ಸಾಮಗರನ್ನು ನಾನು ಕರೆಸಿದ್ದೆ. ಆವಾಗ ಅವರು ಇಳಿಪ್ರಾಯವಾದ ಕಾರಣ ನಾನು ಅವರಿಗೆ, ಗುರುಗಳೇ ನೀವು ಕಾರು ಮಾಡಿಯೇ ಬನ್ನಿ, ಕಾರಿನ ಬಾಡಿಗೆ ನಾವು ಕೊಡ್ತೇವೆ ಅಂತ ಈ ರೀತಿ ಮೊದಲೇ ತಿಳಿಸಿದ್ದೇವೆ. ಅಂತೆಯೇ ರಾಮದಾಸ್ ಸಾಮಗರು ಬಂದರು. ಬರುವಾಗ ಅವರು ಮಗನ ವಾಸ್ತವ ಸಾಮಗರ ಜೀಪಿನಲ್ಲೇ ಬಂದದ್ದು. ಯಾಕೆಂದರೆ ವಾಸ್ತವ ಸಾಮಗರು ನಮ್ಮ ಕೂಟದಲ್ಲಿ ಅರ್ಥಧಾರಿಗಳಾಗಿದ್ದರು. ಹಾಗೆ ಬಂದವರು ಅರ್ಥದೆಲ್ಲ ಮುಗಿದ ಮೇಲೆ ಅವರಿಗೆ ಸಂಭಾವನೆಯ ಕವರ್ ಕೊಟ್ಟೆ. ಮತ್ತು ಗುರುಗಳೇ ಕಾರಿನ ಬಾಡಿಗೆ ಬಾಪ್ತು ಅಂತೇಳಿ ಪುನಃ 1,000 ರೂಪಾಯಿಯನ್ನು ಕವರ್ನಲ್ಲಿ ಹಾಕಿ ಕೊಟ್ಟೆ. ಅದಕ್ಕೆ ಅವರು, ಅಲ್ಲ ಕಾರಿದ್ದು ಬಾಡಿಗೆ ಬೇಡ, ನಾನು ನಮ್ಮದೇ ಮಗನ ಕಾರಲ್ಲಿ ಬಂದದ್ದು. ಇಲ್ಲ ಗುರುಗಳು, ನೀವು ತೆಗೆದುಕೊಳ್ಬೇಕು, ಯಾಕೆಂದರೆ ನಿಮ್ಮ ಮಗನದ್ದೇ ಜೀಪ್ ಆದರೂ ಸಹ ಅದಕ್ಕೋಸ್ಕರ ಪೆಟ್ರೋಲ್ ಹಾಕಬೇಕಲ್ಲ. ಇಲ್ಲ ಮಗನಿಗೆ ಬರಲಿಕ್ಕಿತ್ತಲ್ಲ, ನಾನು ಅದರಲ್ಲೇ ಬಂದದ್ದು, ಪುನಃ ಎಕ್ಸ್ಟ್ರಾ ಬೇಡ ಅಂತೇಳಿ ಎಷ್ಟೆಷ್ಟು ಒತ್ತಾಯ ಮಾಡಿದ್ರು. ಕಾರಿನ ಬಾಡಿಗೆ ತೆಗೆದುಕೊಳ್ಳಿಕ್ಕೆ ಒಪ್ಪಲೇ ಇಲ್ಲ ಅವರು. ಯಾಕೆಂದರೆ ನಮ್ಮದೇ ಕಾರಿರುವಾಗ ಕಾರಿನ ಬಾಡಿಗೆ ನಾನು ಪುನಃ ತಗೊಳ್ಳೋದು ಧರ್ಮವಲ್ಲ, ಆ ಮೂಲಕ ನಾವು ಸಂಘಟಕರಿಗೆ ಹೊರೆ ಆಗಬಾರದು ಎಂಬಂಥ ಒಂದು ವಿಚಾರ ಪ್ರಜ್ಞೆ ಅವರಲ್ಲಿತ್ತು. ಹಾಗಂತೇಳಿ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಖಂಡಿತವಾಗಿ ಅವರು ವಹಿಸುವವರಲ್ಲ. ಸಾಧಾರಣ ಕರ್ನಾಟಕ ಮೇಳದಲ್ಲಿ 30 ವರ್ಷಗಳ ಕಾಲ ಅವರು ದುಡಿದಿದ್ದಾರೆ. ಆದರೆ ಅವರ ಘನತೆಗೆ ಚ್ಯುತಿ ಬಾರದಂತೆ ವಿಠಲ್ ಶೆಟ್ಟರ್ ಅವರನ್ನು ಹಾಗೂ ಕೊರಗ ಶೆಟ್ಟರ್ ಅವರನ್ನು ನೋಡಿಕೊಂಡಿದ್ದಾರೆ. ತನ್ನದೇ ಛಾಪನ್ನು ಮೂಡಿಸಿದಂತಹ ರಾಮದಾಸ್ ಸಾಮಗರಿಗೆ ಒಂದು ಸರಿ ಜೋಡಿಯಾಗಿ, ಅಂದರೆ ದಂಪತಿಯ ಆಗಿ ಕಾಣಿಸಿಕೊಂಡವರು ಕೋಳಿಯೂರು ರಾಮಚಂದ್ರರಾವ್. ರಾಮದಾಸ್ ಸಾಮಗ ಹಾಗೂ ಕೋಳಿಯೂರು ಅವರ ದಂಪತಿ ಜೋಡಿ ಅತ್ಯಂತ ಸುಪ್ರಸಿದ್ಧವಾದುದು. ಎಷ್ಟೋ ಪ್ರಸಂಗಗಳಲ್ಲಿ ಇವರಿಬ್ಬರು ಗಂಡ ಹೆಂಡತಿ ಪಾತ್ರವನ್ನು ನಿರ್ವಹಿಸಿದವರು. ಹಾಗೆಯೇ ಇವರನ್ನು ಒಂದು ಯಕ್ಷ ದಂಪತಿಗಳು ಎಂದೂ ಜನರು ಕರೀತಿದ್ರು. ರಾಮದಾಸ್ ಸಾಮಗರ 80ನೇ ವರ್ಷದಲ್ಲಿ ಅವರ ಸುಪುತ್ರರಾದಂಥ ವಾಸ್ತವ ಸಾಮಗರು ಒಂದು ವಿಶಿಷ್ಟ ರೀತಿಯಲ್ಲಿ ಸಹಸ್ರಚಂದ್ರ ದರ್ಶನ ಎಂಬಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದರು ಉಡುಪಿಯಲ್ಲಿ. ನಾನು ಹೋಗಿದ್ದೆ. ಈ ಸಹಸ್ರಚಂದ್ರ ದರ್ಶನದ ಕಾರ್ಯಕ್ರಮದಂದು ಅವರು ತುಂಬ ಜನರಿಗೆ ದಾನವನ್ನು ನೀಡಿದ್ದಾರೆ. ಅಂದರೆ ಕೆಲವು ಶಾಲೆಗಳಿಗೆ, ಕೆಲವು ಹಿರಿಯ ಕಲಾವಿದರಿಗೆ ಸನ್ಮಾನ ಹಾಗೆಲ್ಲ ಮಾಡಿ, ಕೊನೆಗೆ ಕೋಳಿಯೂರು ಹಾಗೂ ರಾಮದಾಸ್ ಸಾಮಗರು ಒಟ್ಟಿಗೆ ನಿಂತಹ ಒಂದು ಫೋಟೋವನ್ನು ಅಲ್ಲಿರುವ ಪ್ರೇಕ್ಷಕರ ಒಂದು ಅಪೇಕ್ಷೆಯಂತೆ ಒಟ್ಟಿಗೆ ನಿಂತು ತೆಗೆಯುವಾಗ ಅದಕ್ಕೆ ಭಾರಿ ಕರತಾಡನವಾಗಿತ್ತು. ಆವಾಗ ಅವರು ಕೋಳಿಯೂರು ರಾಮಚಂದ್ರರಾಯರನ್ನು ತಬ್ಬಿ ಹಿಡಿದು, ನನಗೆ 2 ಹೆಂಡತಿ, ಒಂದು ಧರ್ಮಪತ್ನಿ, ಇನ್ನೊಬ್ಬರು ಈ ರಂಗಸ್ಥಳದ ಈ ಹೆಂಡತಿ ಅಂತ ಹೇಳಿ ಅವರು ರಂಜಿಸಿದರು. ಹಾಗೆ ರಾಮದಾಸ್ ಸಾಮರಿಗೊಮ್ಮೆ ಅಸೌಖ್ಯವಾದಾಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರಂತೆ. ಆಗ ಡಾಕ್ಟರು ಕೊಟ್ಟಂಥ ಮದ್ದನ್ನು ಇವರು ಸರಿಯಾಗಿ ತೆಗೆದುಕೊಳ್ತಿರಲಿಲ್ಲ. ಆಗ ಅವರನ್ನು ನೋಡಲಿಕ್ಕೆ ಬಂದಂಥ ಕೋಳಿಯೂರು ರಾಮಚಂದ್ರರಾಯರು ನೋಡಲಿಕ್ಕೆ ಬಂದರು. ಆಗ ಅವರ ಧರ್ಮಪತ್ನಿ ಹೇಳಿದರಂತೆ, ನೋಡಿ ರಾಮಚಂದ್ರರಾಯರೇ, ಇವರು ಮಾತ್ರೆ ಎಲ್ಲ ಸರಿಯಾಗಿ ತೊಗೊಳ್ದಿಲ್ಲ, ಔಷಧಿ ಸರಿ ತೆಗೆದುಕೊಳ್ಳೋದಿಲ್ಲ, ನೀವಾದರೂ ಅವರಿಗೆ ಹೇಳಿ ಅಂತೇಳಿ. ಆಗ ಕೋಳಿಯೂರು ರಾಮಚಂದ್ರರಾವ್ ನಿಜವಾದ ಒಂದು ಧರ್ಮಪತ್ನಿ ಯಾವ ರೀತಿ ಗಂಡನನ್ನು ಓಲೈಸಿ ಮಾತ್ರೆ ತಿನ್ನಿಸ್ತಾಳೋ ಆ ರೀತಿಯಾಗಿ ಅವರಿಗೆ ಬುದ್ಧಿವಾದ ಹೇಳಿ ಅವರಿಗೆ ಮಾತ್ರೆಯನ್ನು ಕೊಟ್ಟಿದ್ದರಂತೆ. ಅಂದರೆ ಅವರಿಬ್ಬರೊಳಗೆ ಕೋಳಿಯೂರು ರಾಮಚಂದ್ರರಾವ್ ಹಾಗೂ ರಾಮದಾಸ್ ಸಾಮಗರದು ಒಂದು ಯಕ್ಷ ದಂಪತಿ ಎಂಬ ಒಂದು ಜೋಡಿ ಒಂದು ಅತ್ಯಂತ ಪ್ರಸಿದ್ಧವಾಗಿತ್ತು.
ಒಂದು ಇದರಲ್ಲಿ ಒಂದು ಕಾಕತಾಳೀಯ ಒಂದು ಹೇಳುವಂಥ ಒಂದು ಘಟನೆ ಹೇಳಿದರೆ 2008ರಲ್ಲಿ ಈ ಇಬ್ಬರಿಗೂ ಸಹ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಒಂದೇ ದಿವಸ ಬಂದಿತ್ತು. ಯಕ್ಷರಂಗದ ದಂಪತಿಗಳಿಗೆ ಒಂದೇ ದಿವಸ ಒಂದು ದೊಡ್ಡ ಪ್ರಶಸ್ತಿ ಅದೊಂದು ಕಾಕತಾಳೀಯವಾದಂಥ ಘಟನೆ. ಹಾಗೆ ಮಿಜಾರ ಅಣ್ಣಪ್ಪರು ಸಹ ಹಾಗೆ ರಾಮದಾಸ್ ಸಾಮಗರೊಟ್ಟಿಗೆ ಸಂಭಾಷಿಸುವಾಗ ಅತ್ಯಂತ ಒಂದು ಚಂದದಲ್ಲಿ ಅವರ ಸಂಭಾಷಣೆ ಹೋಗ್ತಿತ್ತು. ಹಾಸ್ಯದಲ್ಲಿ ಯಾವುದೇ ಅಶ್ಲೀಲತೆ ಇಲ್ಲ, ಎಲ್ಲ ಶುದ್ಧವಾದಂಥ ಮನೋರಂಜನೆ, ಶುದ್ಧವಾದ ತುಳು ಸಾಹಿತ್ಯ. ಹಾಗೆ ಪೌರಾಣಿಕ ಪಾತ್ರದಲ್ಲೂ ಹಾಗೆ ರಾಮದಾಸ್ ಸಾಮಗರದ್ದು ಶುದ್ಧವಾದಂಥ ಸಾಹಿತ್ಯ, ಅದರಲ್ಲಿ ವ್ಯಾಕರಣಬದ್ಧವಾಗಿ ಮಾತನಾಡುವಂಥ ಒಂದು ಛಾಯೆ ನಾವು ಅವರ ಬಾರಿ ಅರ್ಥದಲ್ಲಿ ತುಂಬ ಗಮನಿಸಬಹುದು. ಕೀರ್ತಿಶೇಷ ಮಲ್ಪೆ ಹರಿದಾಸ ರಾಮದಾಸ ಸಾಮಗ. ಹೆಚ್ಚಿನವರು ಹರಿದಾಸ ಎನ್ನುವುದನ್ನು ಮರೆತ ಹಾಗೆ ಇತ್ತೀಚೆಗಿನ ವಾತಾವರಣ ಸೃಷ್ಟಿಯಾಗಿದೆ. ಯಕ್ಷಗಾನಕ್ಕೆ ಕೊಡುಗೆ ಏನು, ಯಕ್ಷಗಾನದ ವೇಷಧಾರಿಯಾಗಿ ಅವರು ಏನು ಎನ್ನುವುದೇ ಪ್ರಶ್ನೆ. ಅವರ ದೊಡ್ಡ ಕೊಡುಗೆ ಸಂಡದ್ದೆ ಹರಿಕೀರ್ತನಾ ಕ್ಷೇತ್ರಕ್ಕೆ. ಈಗಲೂ ಘಟ್ಟದ ಮೇಲೆ ಹರಿ ಕಥೆದಾಸರು ಹೇಳುವುದೇ ಪ್ರಯೋಗ. ಆದರೆ ನನ್ನ ದೊಡ್ಡಪ್ಪ ಶಂಕರನಾರಾಯಣ ಸಾಮಗರಿಂದ ಹರಿ ಕಥೆ ಅಲ್ಲ, ಅದು ಹರಿ ಕೀರ್ತನೆ ಎಂಬ ಹೊಸ ಪರಂಪರೆಯೇ ಹುಟ್ಟಿ ಬಂದಿದೆ. ಕಥೆ ಎನ್ನುವುದು ಸರ್ವರಿಗೂ ವಿದಿತ. ಹೆಚ್ಚಿನ ಮನೆಗಳಲ್ಲಿ ಅಜ್ಜಿಯಂದರು ತಮ್ಮ ಮೊಮ್ಮಕ್ಕಳಿಗೆ ಹೇಳಿಕೊಡುವಷ್ಟು ಕಥೆ ಪರಿಚಿತ. ಆದರೆ ಕಥೆ ಅಲ್ಲ ಬೇಕಾದದ್ದು ಪ್ರೇಕ್ಷಕನಿಗೆ. ಆ ಕಥೆಗಳು ರಚನೆಗೊಂಡದರ ಹಿಂದಿರುವ ಉದ್ದೇಶ, ಆ ಕಥೆಗಳು ಕೇವಲ ಸಾಂಕೇತಿಕವಾಗಿ ಉಳಿದುಕೊಂಡು ಅದರ ಹಿಂದಿರುವ ಸಂದೇಶ ಏನು ಹೇಳುವುದನ್ನು ಜನರಿಗೆ ಮನವರಿಕೆ ಮಾಡಿಸಿಕೊಡುವಂತಹ ಉದ್ಯೋಗವೇ ಹರಿಕೀರ್ತನ ಎಂಬ ಹೆಸರಿನಿಂದ ಕರೆಯಲ್ಪಟ್ಟದ್ದು ಅಂತ ರೂಪಿಸಿಕೊಟ್ಟವರು ಅವರು. ರಾಮದಾಸ್ ಸಾಮಗರಿಗೆ ಕೊನೆಗಾಲದಲ್ಲಿ ಒಂದು ಕಾಲು ನೋವಿನಿಂದ ಅವರು ಬಳಲ್ತಿದ್ದರು. ಮುಂದಕ್ಕೆ ಆ ಕಾಲು ನೋವಿನಿಂದಲೇ ಕಾಲು ನೋವೇ ಅವರ ಮರಣಕ್ಕೂ ಹೇತುವಾಯಿತು. ಹೀಗೆ 2010ರಲ್ಲಿ ಅವರು ಕಾಲು ನೋವಿಗಾಗಿ ಒಂದು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ಇದನ್ನು ವಿಚಾರ ತಿಳಿದಂಥ ನಾವು ಅವರನ್ನು ಆಸ್ಪತ್ರೆಗೆ ಹೋಗಿ ಭೇಟಿಯಾಗಬೇಕಂತ ಎಣಿಸಿ ಒಂದು ದಿವಸ ನಾವು 5-6 ಜನ ಸ್ನೇಹಿತರು ಸೇರಿ ಹೊರಟೆವು. ಅದು ಹೊರಡುವ ಅಷ್ಟರಲ್ಲಿ ನಮಗೆ ಮೊಬೈಲ್ ಫೋನ್ ಮಾಡುವಾಗ, ವಾಸ್ತವ ಸಾಮಗರಿಗೆ ಫೋನ್ ಮಾಡುವಾಗ ಅವರಿಗೆ ಡಿಸ್ಚಾರ್ಜ್ ಆಗಿ ಮನೇಲಿದ್ದಾರೆ ಎಂಬಂಥ ಒಂದು ವಿಚಾರ ತಿಳಿಯಿತು. ಹಾಗೆ ನಾವು ಸೀದಾ ಇನ್ನು ಆಸ್ಪತ್ರೆಗೆ ಹೋಗೋದು ಬೇಡ, ಮನೆಗೆ ಹೋಗೋದು ಅಂತೇಳಿ ಹೋದೆವು. ಹೀಗೆ ಮನೆಗೆ ಹೋಗುವಾಗ ನಾವು ಇಷ್ಟು ದೊಡ್ಡ ಕಲಾವಿದರನ್ನು ಬರಿಗೈಲಿ ಹೋಗೋದು ಸರಿಯಲ್ಲ ಅಂತೇಳಿ ನಾವು ಸನ್ಮಾನಕ್ಕೆ ಬೇಕಾದದೆಲ್ಲ ತಯಾರು ಮಾಡಿದೆವು. ಸನ್ಮಾನಕ್ಕೆ ಬೇಕಾದಂಥ ಫಲವಸ್ತು, ಹಾರ ಎಲ್ಲ ಸ್ಮರಣಿಕೆ ಎಲ್ಲ ಇದು ಮಾಡಿ ಅವರ ಮನೆಯಲ್ಲಿ ಸನ್ಮಾನಿಸುವುದು ಅಂತೇಳಿ. ಆದರೆ ನಮಗೆ ಒಂದು ವಿಷಯ ಗೊತ್ತಿರಲಿಲ್ಲ. ಆ ಆಸ್ಪತ್ರೆಯಲ್ಲಿ ಅವರಿಗೆ ಒಂದು ಶಸ್ತ್ರಕ್ರಿಯೆಯಾಗಿ ಅವರ ಒಂದು ಕಾಲನ್ನು ಕತ್ತರಿಸಲಾಗಿತ್ತು. ಇದು ನಮಗೆ ವಿಷಯ ಗೊತ್ತಿರಲಿಲ್ಲ. ನಮಗೆ ವಿಷಯ ಗೊತ್ತದ್ದು ಅವರ ಮನೆಗೆ ಹೋದಾಗಲೇ. ನಾವು ಹೋದಾಗ ರಾಮದಾಸ್ ಸಾಮಗರು ಮಲಗಿದ್ದಾರೆ, ಅವರ ಧರ್ಮಪತ್ನಿಯು ಕುಳಿತುಕೊಂಡಿದ್ದಾರೆ. ಇವರು ನಮ್ಮನ್ನು ನೋಡಿ ಒಂದು ಚಿಕ್ಕ ಮಗುವಿನ ರೀತಿಯಲ್ಲಿ ಇವರು ಅಳಲಿಕ್ಕೆ ಶುರು ಮಾಡಿದರು. ನಮಗೆ ಅತ್ಯಂತ ವೇದನೆ ಆಯಿತು. ಯಾಕೆಂದರೆ ಕಾಲು ಇಲ್ಲ ಎಂಬಂಥ ವೇದನೆಯಿಂದ ಅವರು ತುಂಬ ಚಿಕ್ಕ ಮಗುವಿನ ಹಾಗೆ ಕೂಗ್ತಾ ಇದ್ದಾರೆ. ಮತ್ತು ಕೊನೆಗೆ ನಾವು ಅವರಿಗೆಲ್ಲ ಸನ್ಮಾನ ಮಾಡೋದು ಬೇಡ ಅಂತ ಹೇಳಿದರು. ಸನ್ಮಾನ ಒಪ್ಪಿದ್ರು. ಹಾಗೆ ಸನ್ಮಾನದೊಟ್ಟಿಗೆ ನಾವೊಂದು ಸನ್ಮಾನದೊಟ್ಟಿಗೆ ನಿಧಿ ಕೊಡುವಂಥ ಕ್ರಮ ಉಂಟಲ್ಲ, ಹಾಗೆ ನಾವೊಂದು ಕವರಲ್ಲಿ ಹಣವನ್ನು ಹಾಕಿದೆ. ಅದನ್ನು ನೋಡಿ ಇನ್ನಷ್ಟು ಅಳಲು ಆರಂಭಿಸಿದರು. ನನಗಿದು ಬೇಡ ಕುಡುವರೆ ತೆಗೀರಿ, ಬೇಡ ಅಂತ ಚಿಕ್ಕ ಮಗುವಿನ ಹಾಗೆ. ನಮಗೆ ಭಾರಿ ವೇದನೆ ಆಯಿತು. ಯಾಕೆಂದರೆ ಎಷ್ಟು ದೊಡ್ಡ ಕಲಾವಿದರು ಕೊನೆಗಾಲದಲ್ಲಿ ಒಂದು ಕಾಲು ಕಳೆದುಕೊಂಡ್ರಲ್ಲ ಅಂತೇಳಿ. ಆಗ ಅವರ ಧರ್ಮಪತ್ನಿ ಅವರಿಗೆ ಹೇಳ್ತಾ ಇದ್ದರು, ನೀವು ಹಾಗೆಲ್ಲ ಇದು ಮಾಡಬೇಡಿ, ನೀವು ಅರ್ಥದಲ್ಲಿ ಎಂತೆಂಥದ್ದು ಹೇಳಿದವರು, ಯಾವುದೇ ಕಷ್ಟಕ್ಕೆ ನಾವು ಹೆದರಬಾರ್ದು ಅಂತ ಹೇಳಿದವರು ನೀವೇ ಈಗ ಹೆದರಿದರೆ ಹೇಗೆ ಹಾಗೆ ಅಂತೇಳಿ ಅವರಿಗೆ ಸಮಾಧಾನ ಪಡ್ತಿದ್ದರು. ಕೊನೆಗೆ ಮತ್ತೆ ಅದೆಲ್ಲ ಮರೆತು ನಮ್ಮಲ್ಲಿ ಸ್ವಲ್ಪ ನಗುತ್ತಲೇ ಮಾತನಾಡಿದರು. ರಾಮದಾಸ್ ಸಾಮಗರು ಕುಂಡಾವು, ಸುರತ್ಕಲ್ ಹಾಗೂ ಕರ್ನಾಟಕ, ಬಪ್ಪನಾಡು ಹೀಗೆ ಕೆಲವು ಮೇಳಗಳಲ್ಲಿ ತಿರುಗಾಟ ಮಾಡಿದರೂ ಸಹ ಅತ್ಯಂತ ಹೆಚ್ಚು ತಿರುಗಾಟ ಮಾಡಿದ್ದು ಕರ್ನಾಟಕ ಮೇಳದಲ್ಲಿ. ಸುಮಾರು 30 ವರ್ಷಗಳ ಕಾಲ ಕರ್ನಾಟಕ ಮೇಳದಲ್ಲಿ ಅವರು ತಿರುಗಾಟವನ್ನು ಮಾಡಿದ್ದಾರೆ. ಕರ್ನಾಟಕ ಮೇಳ ಒಂದು ವಿಜೃಂಭಿಸಲು ಕಾರಣ ರಾಮದಾಸ್ ಸಾಮಗರೇ. ಯಾಕೆಂದರೆ ತುಳು ಪ್ರಸಂಗಗಳು ಯಕ್ಷರಂಗವನ್ನು ಪ್ರವೇಶಿಸುವ ಕಾಲದಲ್ಲಿ ಅದನ್ನು ಪ್ರಥಮವಾಗಿ ಪ್ರಸಂಗವನ್ನು ಅಳವಡಿಸಿದ ಕರ್ನಾಟಕ ಮೇಳ. ಆ ಕರ್ನಾಟಕ ಮೇಳದಲ್ಲಿ ತುಳು ಪ್ರಸಂಗ ಅಳವಡಿಸಲ್ಪಟ್ಟಾಗ ಅದಕ್ಕೆ ಬರುವಂಥ ಪಾತ್ರಗಳಿಗೆ ಯೋಗ್ಯವಾದಂಥ ಚಿತ್ರಣ ಕೊಟ್ಟು ಆ ಪ್ರಸಂಗಗಳು ಮೇಲ್ಮೆಯಾಗುವಂತೆ ನೋಡಿದವರು ರಾಮದಾಸ್ ಸಾಮಗರು. ರಾಮದಾಸ್ ಸಾಮಗರು ನಾಟ್ಯದ ಹತ್ರ ಅಷ್ಟು ಒಲವಿಲ್ಲದಿದ್ದರೂ ಅವರಿಗೆ ಒಳ್ಳೆ ನಾಟ್ಯ ಜ್ಞಾನವಿತ್ತು, ಒಳ್ಳೆ ಸಾಹಿತ್ಯ ಜ್ಞಾನ ಇತ್ತು, ಒಳ್ಳೆ ಭಾಗವತಿಕೆ ಜ್ಞಾನ ಇತ್ತು, ರಾಗ ತಾಳಗಳ ಜ್ಞಾನವೂ ಅವರಲ್ಲಿತ್ತು. ಹೀಗೆ ಎಲ್ಲವನ್ನು ಒಳಗೊಂಡ ಒಬ್ಬ ಪರಿಪೂರ್ಣ ಕಲಾವಿದರಾಗಿದ್ದರು ರಾಮದಾಸ್ ಸಾಮಗರು. ಸುರತ್ಕಲ್ ಮೇಳದಲ್ಲಿಯೂ ಅವರು ಇದ್ದಾಗ ಸುರತ್ಕಲ್ ಮೇಳದಲ್ಲಿಯೂ ಸಹ ಅವರು ವಿಜೃಂಭಿಸಿದ್ದಾರೆ. ನಾವೊಮ್ಮೆ ಸುರತ್ಕಲ್ ಮೇಳದಲ್ಲಿ ಅವರು
ಒಂದು ಸಾಧಾರಣ 90ನೇ ಇಸವಿ ಇರ್ಬೋದು. ಶೇಣಿ ಮತ್ತು ರಾಮದಾಸ್ ಸಾಮಗರು ಏಕಕಾಲದಲ್ಲಿ ಸುರತ್ಕಲ್ ಮೇಳದಲ್ಲಿ ಇದ್ದಂಥ ಸಂದರ್ಭ. ಆ ಸಂದರ್ಭದಲ್ಲಿ ನಾವು ಶೇಣಿ, ರಾಮದಾಸ್ ಸಾಮಗ ಹಾಗೂ ಪದ್ಯಾಣ ಗಣಪತಿ ಭಟ್ ಈ ಮೂವರಿಗೆ ಒಂದು ಏಕಕಾಲದಲ್ಲಿ ಒಂದೇ ವೇದಿಕೆಯಲ್ಲಿ ನಾವು ಸನ್ಮಾನ ಏರ್ಪಡಿಸಿ ಸತ್ಯ ಹರಿಶ್ಚಂದ್ರ ಎಂಬಂಥ ಒಂದು ಪ್ರಸಂಗ ನಡೆಸಿದ್ದೆವು. ಅದರಲ್ಲಿ ಪೂರ್ವಾರ್ಧದ ಹರಿಶ್ಚಂದ್ರನಾಗಿ ಶೇಣಿಯವರು ಕಾಣಿಸಿಕೊಂಡ್ರೆ, ಉತ್ತರಾರ್ಧದ ಹರಿಶ್ಚಂದ್ರನಾಗಿ ರಾಮದಾಸ್ ಸಾಮಗರು ಕಾಣಿಸಿ ಅತ್ಯಂತ ಉತ್ತಮವಾಗಿ ಪ್ರಸ್ತುತಪಡಿಸಿದರು. ಇದನ್ನು ನಾವು ಇವತ್ತಿಗೂ ಮೂಡುಬಿದಿರೆ ಜನತೆ ಆ ಒಂದು ಘಟನೆಯನ್ನು ಇವತ್ತಿಗೂ ನೆನಪಿಸ್ತಾ ಇದ್ದಾರೆ. ರಾಮದಾಸ್ ಸಾಮಗರು 100 ಕಡೆಗಳಲ್ಲಿ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಕರ್ನಾಟಕ ರಾಜ್ಯ ಪ್ರಶಸ್ತಿ ಅವರಿಗೆ ಬಂದಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ಹಾಗೂ 2008ರಲ್ಲಿ ಉಡುಪಿಯಲ್ಲಿ ಜರುಗಿದಂಥ 3ನೇ ಯಕ್ಷಗಾನ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಅವರು ಕಾರ್ಯನಿರ್ವಹಿಸಿದ್ದಾರೆ. ಹೀಗೆ ಯಕ್ಷಗಾನದಲ್ಲಿ ಒಂದು ಒಬ್ಬ ಸಾಧಕ ಎಷ್ಟು ಎತ್ತರಕ್ಕೆ ಇರಬಹುದು ಅಷ್ಟು ಎತ್ತರಕ್ಕೆ ಏರಿದಂಥ ಒಂದು ಅಸಾಮಾನ್ಯ ಕಲಾವಿದರು ರಾಮದಾಸ್ ಸಾಮಗರಾಗಿದ್ದಾರೆ. ಸಾಂಸಾರಿಕವಾಗಿ ಹೇಳುವುದಾದರೆ ಇವರು 2 ಗಂಡು 2 ಹೆಣ್ಣು ಮಕ್ಕಳಿಗೆ ತಂದೆಯಾಗಿದ್ದಾರೆ. ಅದರಲ್ಲಿ ಇವರ ಹಿರಿಯ ಮಗನಾದ ಮಲ್ಪೆ ವಾಸ್ತವ ಸಾಮಗರವರು ಇವತ್ತಿಗೂ ಯಕ್ಷರಂಗದಲ್ಲಿ ಒಂದು ಪ್ರಧಾನ ಅರ್ಥಧಾರಿ ಹಾಗೂ ವೇಷಧಾರಿಯಾಗಿ ಕಾಣಿಸಿಕೊಂಡಿದ್ದಾರೆ. ಇವರು ಸಂಯಮ ಎಂಬಂಥ ಒಂದು ಸಂಚಾರಿ ಯಕ್ಷಗಾನ ತಾಳಮದ್ದಳೆ ತಂಡದ ಮೂಲಕ ಕರ್ನಾಟಕದಾದ್ಯಂತ ತಾಳಮದ್ದಳೆಯನ್ನು ಪ್ರಸರಿಸುವ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗೆ ಮಗಳಾದಂಥ TS ಅಂಬುಜರವರು ಉತ್ತಮ ಲೇಖಕಿ, ಹಾಸ್ಯ ಲೇಖಕಿಯಾಗಿಯೂ ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವರ ಮೊಮ್ಮಗ ಅಂದರೆ ವಾಸ್ತವ ಸಾಮಗರ ಮಗ ಪ್ರದೀಪ್ ಸಾಮಗ ಇವರು ಡಾಕ್ಟರೇಟ್ ಪದವಿಯನ್ನು ಪಡೆದು ಸಹ ಯಕ್ಷಗಾನದ ಒಲವಿದ್ದು ಇವತ್ತಿಗೂ ಯಕ್ಷಗಾನದಲ್ಲಿ ವೇಷ ಮಾಡ್ತಾ ಇದ್ದಾರೆ. ರಾಮದಾಸ್ ಸಾಮಗರ ನಾಯಕ ಪಾತ್ರಕ್ಕೆ ಅವರ ಮಗನಾದಂಥ ವಾಸ್ತವ ಸಾಮಗರು ಎಷ್ಟೋ ಸಲ ನಾಯಕಿಯ ಪಾತ್ರ ಮಾಡಿ ಮಿಂಚಿದ್ದಾರೆ. ಅಂದರೆ ವಿಶ್ವಾಮಿತ್ರ ಮೇನಕೆಯಲ್ಲಿ ರಾಮದಾಸ್ ಸಾಮಗರು ವಿಶ್ವಾಮಿತ್ರ ಮಾಡಿದರೆ ಅವರ ಮಗನಾದಂಥ ವಾಸ್ತವ ಸಾಮಗರು ಮೇನಕೆ. ಅದೇ ರೀತಿಯಾಗಿ ವಾಸ್ತವ ಸಾಮಗರು ವಿಶ್ವಾಮಿತ್ರ ಮಾಡಿದಾಗ ಅವರ ಎದುರು ಮೇನಕೆಯಾಗಿ ಅವರ ಮಗ ಪ್ರದೀಪ್ ಸಾಮಗರು ಕಾಣಿಸಿಕೊಂಡಿದ್ದಾರೆ. ಅಂದರೆ ಸಾಧಾರಣ ಒಂದು 90 ವರ್ಷಗಳ ಕಾಲದಿಂದ ಈ ಸಾಮಗ ಮನೆತನ ಯಕ್ಷಗಾನದಲ್ಲಿ ಸಕ್ರಿಯವಾಗಿದೆ ಎಂದು ತಿಳಿಸಲಿಕ್ಕಾಗಿ ನಾನು ಇದನ್ನು ಹೇಳ್ತಾ ಇದ್ದೇನೆ. ಬಹುಶಃ ಇಷ್ಟು ದೊಡ್ಡ ಒಂದು ಯಕ್ಷಗಾನದಲ್ಲಿ ಸೇವೆ ಸಲ್ಲಿಸಿದ, ಅರ್ಥಗಾರಿಕೆಯಲ್ಲಿ ಸೇವೆ ಸಲ್ಲಿಸಿದ ಮನೆತನ ಇನ್ನೊಂದು ಇರಲಿಕ್ಕಿಲ್ಲ. ಸಾಮಗ ಮನೆತನವೇ ಬಹುಶಃ ಒಂದು ತೆಗ್ಗಿತಿಟ್ಟಲ್ಲಿ ಇರುವಂಥದ್ದು. ಪಾತ್ರಗಳ ಬಗೆಗೆ ಶೇಣಿಯವರಂತೆ ನಿರೂಪಣೆ ಇಲ್ಲ, ಕಮ್ಮಿ. ಆದರೆ ನಿರ್ವಹಣಾ ಸಾಮರ್ಥ್ಯ ಬಹಳ ಚೆಂದ. ಪ್ರೇಕ್ಷಕನ ಕಣ್ಣಿನಲ್ಲಿ ನೀರು ಬರಿಸುವಷ್ಟು ಅವರ ಹತ್ರ ಸಾಹಿತ್ಯ ಸಮೃದ್ಧಿ ಇತ್ತು. ಅದು ಕೀರ್ತನಾರಂಗದ ಕೊಡುಗೆ. ಈಗ ಆ ತಳಹದಿಯಲ್ಲೇ ನಾನು ಇತ್ತೀಚೆಗೆ ಏನಾದರೂ ಸಿದ್ಧನಾದದ್ದಿದ್ರೆ ಅದಕ್ಕೆ ಕಾರಣ ನನ್ನ ಎಳೆ ಪ್ರಾಯದಲ್ಲಿ ಕಂಡ ನನ್ನ ಅಪ್ಪನ ಕಸುಬುಗಾರಿಕೆ. ತೀರಾ ಸಣ್ಣವನಿರುವಾಗ ಅಪ್ಪನೊಟ್ಟಿಗೆ ನೆರೆಕರೆಯಲ್ಲಿ ನಡೆಯುವ ಹರಿಕತೆಗೆಲ್ಲ ಹೋಗ್ತಿದ್ದೆ. ರಾತ್ರಿ 2-2:30 ಮನೆಗೆ ಬರುವಾಗ ಕೇಳಿದ ಹರಿಕತೆಯನ್ನು ಮೆಲುಕು ಹಾಕ್ಕೊಂಡೇ ಮಲಗುತ್ತಿದ್ದೆ. ಮುಂದೆ ಯಕ್ಷಗಾನ ಪ್ರಪಂಚಕ್ಕೆ ಅವರು ಕಾಲಿಟ್ಟು ಆಗಲೂ ಅಷ್ಟೇ ಉಪಲಬ್ಧವಿರುವ ಆಟಗಳಲ್ಲೆಲ್ಲ ಪಾಲ್ಗೊಳ್ಳುತ್ತಿದ್ದೆ, ತಾಳಮದ್ದಳೆಗಳಿಗೆಲ್ಲ ಹೋಗುತ್ತಿದ್ದೆ. ಆ ನಿರೂಪಣಾ ಶೈಲಿ, ನಿರೂಪಣೆಯ ಸಾಮರ್ಥ್ಯ ಕಮ್ಮಿ, ಆದರೂ ಅವರದ್ದೇ ಆದ ನಿರೂಪಣಾ ಶೈಲಿ ಉಂಟು. ರಸಭಾವಗಳಿಗೆ ಪ್ರಾಶಸ್ತ್ಯವನ್ನು ಕೊಟ್ಟು ಸೇನಾಧಿಪತ್ಯದ ಭೀಷ್ಮನ ಪಾತ್ರವನ್ನು ಇಲ್ಲಿ ಉಡುಪಿಯ ರಾಜಾಂಗಣದಲ್ಲಿ ನಾನು ನಿರ್ವಹಿಸಿದಾಗ ಇನ್ನೆಲ್ಲದಷ್ಟು ಹೊಗಳದಾಯಿತು. ಅವಲೋಕನ ಮಾಡುವವರು ಇಡೀ ಸಪ್ತಾಹಕ್ಕೆ ಕಾಣಿಸಿದ್ದೊಂದು ಭೀಷ್ಮ ಅಂದರು. ಅದರಲ್ಲಿ ನನ್ನ ಪರಿಶ್ರಮ ಎಲ್ಲಿನಿತೂ ಇಲ್ಲ, ಇದು ಹೆಚ್ಚಿನವರಿಗೆ ಗೊತ್ತಿಲ್ಲ. ಪೂರ್ತಿ ನನ್ನ ಅಪ್ಪನದ್ದಾದಂತಹ ಭೀಷ್ಮನನ್ನು ಮಟ್ಟಿ ಇಳಿಸಿಕೊಟ್ಟದ್ದು ನಾನಷ್ಟೇ. ಇದು ಯಾಕೆ ಹೇಳಿದೆ ಅಂದರೆ, ರಸಭಾವಗಳಿಗೆ ಪ್ರಾಶಸ್ತ್ಯ ಕೊಟ್ಟು ಪಾತ್ರ ನಿರ್ವಹಣೆ ಮಾಡಿದಾಗ ಸಾಹಿತ್ಯಾಂಶ ಬೇಕು, ನಿರೂಪಣಾ ಸಾಮರ್ಥ್ಯವೂ ಬೇಕು. ಆ ಪಾತ್ರದ ಒಳತೋಟಿಗೆ ಪ್ರೇಕ್ಷಕ ಸ್ಪಂದಿಸ್ತಾನೆ. ಇದು ಪರಮ ಸತ್ಯ. ಈಗ ನಾನು ಕೈಗೆತ್ತಿಕೊಂಡಿರುವ 14 ವರ್ಷಗಳ ತಿರುಗಾಟವನ್ನು ಪೂರೈಸಿರುವ ಸಂಯಮಂ ತಂಡದಲ್ಲೂ ಸಹಿತ ನನ್ನ ಕಲಾವಿದರಿಗೆ, ನಮ್ಮ ಮಂಡಳಿಯ ಸದಸ್ಯರಿಗೆ ನಾನು ಕೊಡುವ ಕಿವಿ ಮಾತು ಇದೊಂದೇ: ಆದಷ್ಟು ಶುಷ್ಕ ಪಾಂಡಿತ್ಯ ಬೇಡ. ಯಾಕಂದರೆ ಇವತ್ತದು ಯಾರಿಗೂ ಬೇಡವಾಗಿದೆ. ಅಗತ್ಯ ಇರುವ ಬೆರಳೆಣಿಕೆಯ ಜನರಿಗಾಗಿ ಉಳಿದವರ ಅಮೂಲ್ಯ ಸಮಯವನ್ನು ಹಾಳು ಮಾಡಬೇಡಿ. ನಮಗೆ ಬೇಕಾದ ಹೊಸ ಪೀಳಿಗೆ ಹುಡುಗರಿಗೆ ಈ ಕಡೆಗೆ ತಲೆ ಹಾಕುವ ಒಂದು ಕಲಾಪ, ಅದನ್ನೇ ಲಕ್ಷ್ಯದಲ್ಲಿಟ್ಟು ಕಾರ್ಯಕ್ರಮ ನೀಡಿ ಅಭಿನಯ ಸಹಿತ ಮಾಡಿ ಹೇಳ್ತಿದ್ದೆ ನಾನು.
ಯಾಕೆಂದರೆ ಅಭಿನಯ ಹೇಳೋದು ಈಗ ಎರಡು ಅರ್ಥಗಳ ಮಧ್ಯೆ ಒಂದು ಪದ್ಯ ಬರ್ತದೆ. ಪದ್ಯ ಹಾಡ್ತಾ ಇರುವಾಗ ನೀವು ಕಂಬನ ಹಾಗೆ ಕೂತ್ರೆ ಪ್ರೇಕ್ಷಕನಿಗೆ ಮೊಬೈಲ್ ನೆನಪಾದೀತು, ಅಲ್ಲ ಮತ್ತೊಂದು ಏನೋ ನೆನಪಾದೀತು. ಹಾಗಾಗದಂತೆ ಇರಬೇಕಾದ್ರೆ ನಾವು ಅಭಿನಯ ಮಾಡಬೇಕು. ಪದ್ಯಕ್ಕೆ ಗೊತ್ತಿಲ್ಲದಿರುವುದಲ್ಲ, ತಪ್ಪಾಗಿ ಆದರೂ ಮಾಡಿ ಏನಾದರೂ ಮಾಡ್ತಾ ಇದ್ರೆ ಪ್ರೇಕ್ಷಕ ಆ ಕಡೆಗೇ ನೋಡ್ತಾ ಇರ್ತಾನೆ. ಇದೆಲ್ಲ ನಾನು ನನ್ನ ಅಪ್ಪಯ್ಯನಿಂದ ಕಂಡುಕೊಂಡಂಥ ಒಂದು ಸೂತ್ರ. ಹೀಗೆ ಯಕ್ಷರಂಗದಲ್ಲಿ ಅನನ್ಯ ಸೇವೆ ಸಲ್ಲಿಸಿ ನಿವೃತ್ತರಾಗಿ ನಂತರ ಕೊನೆಗಾಲದಲ್ಲಿ ಕಾಲನ್ನು ಕತ್ತರಿಸಲ್ಪಟ್ಟರೂ ಸಹ ಯಕ್ಷಗಾನದ ನಂಟನ್ನು ಬಿಡದೆ ರಾಮದಾಸ್ ಸಾಮಗರು ಯಕ್ಷಗಾನದತ್ತವೇ ಮುಖ ಮಾಡಿಕೊಂಡು ಇದ್ದವರು. ಇವರು 22 ಏಪ್ರಿಲ್ 2010ರಲ್ಲಿ ನಿಧನರಾದದ್ದು ಒಂದು ಯಕ್ಷರಂಗಕ್ಕೆ ಆದಂಥ ಒಂದು ದೊಡ್ಡ ನಷ್ಟ. ಯಾಕೆಂದರೆ ರಾಮದಾಸ್ ಸಾಮಗರ ಅರ್ಥ ಹೇಳಬಲ್ಲವರು ವಿರಳ. ಯಾಕೆಂದರೆ ಅವರಲ್ಲಿ ಅರ್ಥದಲ್ಲಿ ಇರುವಂಥ ಸೊಗಸು ಯಾವುದೇ ಅರ್ಥದಲ್ಲಿಲ್ಲ. ಪ್ರಿಯ ವೀಕ್ಷಕರೇ, ರಾಮದಾಸ್ ಸಾಮಗರ ಬಗ್ಗೆ ಪರಿಚಯವನ್ನು ಕೇಳಿದಿರಿ. ಇದರಲ್ಲಿ ಏನಾದರೂ ತಪ್ಪು ಕಂಡು ಬಂದಲ್ಲಿ ಇದನ್ನು ತಪ್ಪನ್ನು ಸ್ವೀಕರಿಸದೆ ಪರಿಗ್ರಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಮುಂದಿನ ವಾರ ಬೇರೆ ಒಂದು ಸುಪ್ರಸಿದ್ಧ ಕಲಾವಿದರ ಪರಿಚಯ ಮಾಡಲು ನಿಮ್ಮೊಂದಿಗೆ ನಾನು ಕಾಣಿಸಿಕೊಳ್ಳಲಿದ್ದೇನೆ. ಧನ್ಯವಾದಗಳು.